ಎಸ್. ಹರೇ ಕೃಷ್ಣ. ಭಗವದ್ಗೀತೆ ಕಲಿಯುವ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇಂದಿನ ಅಧ್ಯಾಯವನ್ನು ಪ್ರಾರಂಭ ಮಾಡುವ ಮೊದಲು ಪ್ರಾರ್ಥನೆಯನ್ನು ಮಾಡೋಣ. ಓಂ ಅಜ್ಞಾನತಿಮಿರ ಅಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀಪಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯಿ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಸೊ ಅಧ್ಯಾಯ 3 ಕರ್ಮಯೋಗ. ಸೊ ನಿನ್ನೆ ಅಧ್ಯಾಯದಲ್ಲಿ ನಾವು ಏನ್ ತಿಳಿದುಕೊಂಡ್ವಿ ಅಂತ ಯಾರಾದರೂ ಹೇಳೋದಾದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು, ಚಾಟಲ್ಲಿ ಕೂಡ ಹಾಕ್ಬೋದು. ಹರೇ ಕೃಷ್ಣ. ಚಾಟಲ್ಲಿ ಹಾಕಿದ್ದೀರಾ? ಇಲ್ಲ ಅಲ್ಲ? ಎಸ್, ಹ್ಯಾಂಡ್ ರೈಸ್ ಮಾಡಿದ್ದೀರಾ? ನಿನ್ನೆ ಅಧ್ಯಾಯದಲ್ಲಿ ನಾವು ಏನ್ ತಿಳಿದುಕೊಂಡ್ವಿ? ಒಬ್ಬೊಬ್ರು ಒಂದೊಂದು ಪಾಯಿಂಟ್ ಹೇಳಿದ್ರು ಆಗುತ್ತೆ. ಹರೇ ಕೃಷ್ಣ. ಓಕೆ, ಶೈಲೇಶ್ ಅವರು ಹೇಳ್ತಾ ಇದ್ದಾರೆ ಸಹಾನುಭೂತಿ ಭಯ, ಅದು ಮೊದಲನೇ ಅಧ್ಯಾಯಕ್ಕೆ ಅರ್ಜುನನ ಕಾರಣಗಳಿಗೆ, ನಿನ್ನೆಯ 2ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನ ಉತ್ತರಗಳು. ಎಸ್, ದೇಹ ಮತ್ತು ಆತ್ಮದ ಬಗ್ಗೆ. ನಾನು ಈ ದೇಹವಲ್ಲ ಆತ್ಮ ಎಂಬುದಾಗಿ. ಓಕೆ, ಬೇರೆ ಯಾರಾದರೂ ಹೇಳುವವರು ಪ್ರಯತ್ನ ಮಾಡ್ಬೋದು, ತಪ್ಪಾದ್ರೂ ಪರವಾಗಿಲ್ಲ, ಹೇಳಿ. ಸಂಬಂಧದ ಬಗ್ಗೆ. ಓಕೆ, ಹರೇ ಕೃಷ್ಣ. ಎಸ್, ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಉತ್ತಮ ಶಿಕ್ಷಕರು ಹೇಗಿರಬೇಕು? ಓಕೆ, ವೆರಿ ಗುಡ್. ಹೇಗಿರ್ಬೇಕು? ಗದರಿಸದೇ ಇರುವುದು, ಯಾವಾಗಲೂ ನಗುತ್ತಿರುವುದು, ಓಕೆ. ಡೋಂಟ್ ಬೆಂಡ್ ಬ್ಯಾಕ್, ಬ್ರೇಕ್. ಓಕೆ. ಡೋಂಟ್ ಬ್ರೇಕ್. ಆಲಿಸುವುದು ಮತ್ತು ಉತ್ತಮ ಗುಡ್ ಲಿಸ್ನರ್. ಹಾ, ಕೇಳುಗನಾಗಿರ್ಬೇಕು, ಉತ್ತಮ ಕೇಳುಗನಾಗಿರ್ಬೇಕು. ಎಸ್. ದೇವರಿಗೆ ಸಂಪೂರ್ಣ ಶರಣಾಗುವುದು. ಓಕೆ, ವೆರಿ ಗುಡ್ ಮಾತಾಜಿ. ಓಕೆ, ನೇತ್ರಾವತಿ ಅವರನ್ನು ಅನ್ಮ್ಯೂಟ್ ಮಾಡಿ ಕುಸುಮಾ ಮಾತಾಜಿ. ಅವ್ರಿಗೆ ಹ್ಯಾಂಡ್ ರೈಸ್ ಮಾಡಲ್ಲ, ಸೊ ಓಕೆ, ನಾವು ಓಪನ್ ಅನ್ಮ್ಯೂಟ್ ಮಾಡ್ಬೋದಿತ್ತು. ಓಕೆ, ಈ ನಿಮ್ಮ ಹೆಸರೇನು ಮಾತಾಜಿ? ಓಪನ್ ಅನ್ಮ್ಯೂಟ್ ಮಾಡಲ ಮಾತಾಜಿ? ಅಲ್ಲ, ನೇತ್ರಾವತಿ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ ವಿಡಿಯೋದಲ್ಲಿ, ಅವರನ್ನು ಅನ್ಮ್ಯೂಟ್ ಮಾಡಿ ಅಂತ. ಹಾ ಮಾತಾಜಿ. ಭಗವಾನ್ ಎಂದರೆ ಏನು? ಆತ್ಮ ಜೀವನದ ದೇಹ ಮಾತ್ರ ಮಣ್ಣು ಆಗೋದು. ಪರಮಾತ್ಮನಲ್ಲಿ ಭಕ್ತಿ ಸಮರ್ಪಣೆ ಮಾಡೋದು. ನಾಗೇಶ್ ಅವರು ನೇತ್ರ ನೋಡ್ ಸಿಗ್ಲಿಲ್ಲ ನನ್ಗೆ. ಪಾಪದ ಭಯ. ನೇತ್ರಾವತಿ, ಪಾಪದ ಭಯ, ಭಕ್ತಿ ಕಾರ್ಯದಲ್ಲಿ ಪಾಪವಿಲ್ಲ. ಎಸ್, ವೆರಿ ಗುಡ್. ಗುರು ಶಿಷ್ಯರ ಬಗ್ಗೆ ಮಲ್ಲಮ್ಮ ಅವರು ಹೇಳ್ತಿದ್ದಾರೆ. ಪ್ರಜ್ವಲ್ ಅವರು ಪಾಪದ ಭಯ, ಭಕ್ತಿ ಕಾರ್ಯದಲ್ಲಿ ಪಾಪವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಶೈಲೇಶ್ ಅವರು ಭಗವಾನ್ ಎಂದ್ರೆ ಏನು ಪ್ರಶ್ನೆ ಕೇಳ್ತಾ ಇದ್ದೀರಾ? ಗೊತ್ತಿಲ್ಲ ಅಂತ ತಿಳಿದುಕೊಂಡಿದ್ದೀರಾ. ಓಕೆ, ಗದರಿಸದಿರೋದು, ಆಲಿಸುವುದು. ಎಸ್, ಇದು ಲಕ್ಷ್ಮಿ ಅವರು ಇರುವಂಥದ್ದು. ಹರೇ ಕೃಷ್ಣ. ನೇತ್ರಾವತಿ ಅವರೇ ಹೇಳಿ.
ಆ ದೇವರು ಯಾವಾಗ ನಮ್ಮ ಒಂದು ಸ್ನೇಹಿತನಾಗಿ ಅಂದ್ರೆ ಒಂದು ಭಕ್ತನನ್ನು ಶಿಷ್ಯನನ್ನಾಗಿ ಅರ್ಜುನನಿಗೆ ಒಂದು ಬೋಧನೆ ಮಾಡಿದ್ದು, ಹಾಗೆ ಅವರು ಸ್ನೇಹಿತನಾಗಿದ್ದವರು ಮತ್ತೆ ಗುರು ಶಿಷ್ಯ ಆದದ್ದು. ಹಾಗೆ ಭಗವಾನನ್ ಎಂದ್ರೆ ಎಲ್ಲವನ್ನು ಹೊಂದಿರುವವನು, ಅಂದ್ರೆ ಐಶ್ವರ್ಯವನ್ನು ಹೊಂದಿರುವವನು, ಸೌಂದರ್ಯವನ್ನು ಹೊಂದಿರುವವರು, ಪುರಾಣ ಪುರುಷ, ಸದಾ ಯೌವನದಿಂದ ಕೂಡಿದವರು, ಹಾಗೂ ಜ್ಞಾನ ಅಂದ್ರೆ ಎಲ್ಲ ಜ್ಞಾನವನ್ನು ಕೊಟ್ಟವರು. ಈ ತರ ಅಂದ್ರೆ ಮತ್ತೆ ನಮಗೆ ಈ ಬ್ರಹ್ಮನ್ ಸಾಕ್ಷಾತ್ಕಾರ, ಪರಮಾತ್ಮ ಮತ್ತು ಭಗವಾನ್ ಸಾಕ್ಷಾತ್ಕಾರ ಈ ಬಗ್ಗೆ ಎಲ್ಲ ನಿನ್ನೆ ತುಂಬಾ ಕೇಳಿ ಒಂದು ಬಹಳ ಖುಷಿ ಆಯ್ತು. ಏನಂದ್ರೆ ದೇವರೇ ನಮ್ಮ ಸ್ನೇಹಿತರಾಗಿ ಬಂದ ಮೇಲೆ ನಾವು ಹೇಗೆ ಸ್ನೇಹಿತರ ಹತ್ರ ನಮ್ಮ ಒಂದು ಯಾವುದೇ ವಿಷಯ ಆಗ್ಲಿ ನಾವು ಯಾರ ಹತ್ರ ಹೇಳಿಕ್ಕೆ ಆಗುದಿಲ್ಲ, ಅದನ್ನ ನಾವು ಸ್ನೇಹಿತರ ಹತ್ರ ಮಾತ್ರ ಮನ ಬಿಚ್ಚಿ ಹೇಳ್ಬೋದು. ಅದೇ ತರ ಭಗವಂತನಲ್ಲಿ ಸ್ನೇಹಿತನಾಗುದಂದ್ರೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಯಾವುದಿಲ್ಲ ಮಾತಾಜಿ. ಹರೇ ಕೃಷ್ಣ. ವೆರಿ ಗುಡ್ ಮಾತಾಜಿ, ಹರೇ ಕೃಷ್ಣ. ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಇವತ್ತಿನ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ. ಮಾನಸ ರಮೇಶ್ ಅವರು ಹಾಕಿರುವಂಥದ್ದು ಆತ್ಮ ಜೀವಂತಾಗಿರುವಾಗ ನಾವು ಮಾಡೋ ಪಾಪ ಪುಣ್ಯ ಲೆಕ್ಕವಿರುವುದೇ ಬೇರೆ ದೇಹ ಸೇರುತ್ತದೆ. ಓಕೆ, ಭಗವದ್ಗೀತೆ ಮೊದಲು ತಿಳಿದಿದ್ದು ಸೂರ್ಯದೇವರು. ಎಸ್, ಓಕೆ. ಸೊ ಇವತ್ತಿನ ಅಧ್ಯಾಯ ಕರ್ಮಯೋಗ, ಕ್ರಿಯೆಯ ಯೋಗ. ಕರ್ಮ ನಾವೆಲ್ಲರೂ ಮಾಡ್ತೇವೆ ಅಲ್ವಾ? ಕರ್ಮ ಅಂದ್ರೆ ಏನು? ಕೆಲಸವನ್ನು ಮಾಡ್ತೇವೆ. ಇಲ್ಲಿ ಕರ್ಮ ಯೋಗ ಅಂತ ಹೇಳಿದ್ರೆ ನಾವು ಮಾಡುವ ಕೆಲಸವನ್ನು ಭಗವಂತನಿಗೆ ಕನೆಕ್ಟ್ ಮಾಡೋದಕ್ಕೆ ಯೋಗ ಅಂತ ಹೇಳುವಂಥದ್ದು. ಇದನ್ನು ನಾವು ಇವತ್ತು ವಿವರವಾಗಿ ನೋಡಲಿದ್ದೇವೆ. ಅಧ್ಯಾಯ 3ರ ಅವಲೋಕನ ಅರ್ಜುನನ ಗೊಂದಲ, ವೈರಾಗ್ಯ ಅಥವಾ ಕ್ರಿಯೆ. 1ನೇ ಶ್ಲೋಕದಿಂದ 2ನೇ ಶ್ಲೋಕದಲ್ಲಿ ನೋಡ್ಬೋದು. ಜ್ಞಾನ ಯೋಗಕ್ಕಿಂತ ನಿಷ್ಕಾಮ ಕರ್ಮಯೋಗ ಉತ್ತಮ. ನಿಷ್ಕಾಮ ಕರ್ಮಯೋಗ ಅಂದ್ರೆ ಕೆಲಸ ಮಾಡಬೇಕು, ಫಲವನ್ನು ಭಗವಂತನಿಗೆ ಬಿಡುವಂಥದ್ದು. ಇದು 3ರಿಂದ 9ನೇ ಶ್ಲೋಕದಲ್ಲಿ. ಮತ್ತು ಕರ್ಮಕಾಂಡದಿಂದ ಕರ್ಮಯೋಗ 10ರಿಂದ 16ನೇ ಶ್ಲೋಕದಲ್ಲಿ ನೋಡ್ಬೋದು. ಕರ್ಮಕಾಂಡ ಅಂತ ಹೇಳಿದ್ರೆ ಫ್ರೂಟಿವ್ ಆಕ್ಟಿವಿಟೀಸ್. ಈಗ ನೀವು ನೋಡ್ಬೋದು ಕೆಲವು ಯಜ್ಞ ಯಾಗದಿಗಳನ್ನೆಲ್ಲ ಮಾಡ್ತಾರೆ, ಅಂದ್ರೆ ಸ್ವರ್ಗ ಪ್ರಾಪ್ತಿ, ಐಶ್ವರ್ಯ ಪ್ರಾಪ್ತಿ, ಪುತ್ರ ಪ್ರಾಪ್ತಿ, ಈ ರೀತಿಯಾಗಿ ಅವರ ಒಂದು ಇಚ್ಛೆ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದು ಕರ್ಮಕಾಂಡ ಅಂತ ಹೇಳುವಂಥದ್ದು. ಕರ್ಮ ಯೋಗ ಅಂತ ಹೇಳಿದ್ರೆ ಯಾವುದೇ ಕೆಲಸ ಮಾಡಿದ್ರು ಅದು ಭಗವಂತನಿಗೆ ಕನೆಕ್ಟ್ ಮಾಡಿ ಮಾಡುವಂಥದ್ದು. ಇನ್ನು ನಿಷ್ಕಾಮ ಕರ್ಮಯೋಗವು ಸರಿಯಾದ ಉದಾಹರಣೆಯನ್ನು ನೀಡುತ್ತದೆ. 17ರಿಂದ 35ನೇ ಶ್ಲೋಕದಲ್ಲಿ ನೋಡ್ಬೋದು. ನಿಷ್ಕಾಮ ಕರ್ಮಯೋಗ ಅಂತ ಹೇಳಿದ್ರೆ ನಾವು ಫಲವನ್ನು ಭಗವಂತನಿಗೆ ಬಿಡುವಂಥದ್ದು. ಕಾಮವನ್ನು ಜಯಿಸುವುದು ದೊಡ್ಡ ಶತ್ರು 36ರಿಂದ 43ನೇ ಶ್ಲೋಕದಲ್ಲಿ ನೋಡ್ಬೋದು. ಕೌರವರು ಏನಾಯ್ತು, ಆ ದ್ರೌಪದಿಯ ವಸ್ತ್ರಾಪರಣ ಮಾಡಿದ ನೋಡ್ಬೋದು ಹೇಗೆ, ಯಾವ ರೀತಿಯಾಗಿ ಅದರ ನಂತರ ಅವರು ಪತನ ಹೊಂದುತ್ತಾರೆ ಅಂತ ಹೇಳಿ. ಹಾಗಾಗಿ ಕಾಮವನ್ನು ಜಯಿಸುವುದು, ಕಾಮ ಹೇಳುವಂಥದ್ದು ದೊಡ್ಡ ಶತ್ರು ಆಗಿರ್ತದೆ. ಅದರ ಬಗ್ಗೆ ನಾವು ತಿಳಿಯಲಿದ್ದೇವೆ. ಶಿಲ ಪ್ರಭುಪಾದ್ ಕಿ ಜೈ. ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯಃ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಏನು ಕವಿತಾ ಮಾತಾಜಿಯವರೇ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಜನಕನಂತಹ ರಾಜರು ನಿಯಮಿತ ಕರ್ಮಗಳನ್ನು ಮಾಡುವುದರಿಂದಲೇ ಪರಿಪೂರ್ಣತೆಯನ್ನು ಪಡೆದರು. ಆದುದರಿಂದ ಜನಸಾಮಾನ್ಯರಿಗೆ ಶಿಕ್ಷಣ ನೀಡುವುದಕ್ಕಾಗಿ ನೀನು ನಿನ್ನ ಕೆಲಸವನ್ನು ಮಾಡಬೇಕು. ಇಲ್ಲಿ ಮಾತೆ ಸೀತೆಯ ಮುಂದೆ ಜನಕ ಮಹಾರಾಜರ ಬಗ್ಗೆ ನಿಮಗೆ ಗೊತ್ತಿದೆ. ಅವರು ಯಾವ ರೀತಿಯಾಗಿ ಅವರ ಒಂದು ನಿಯಮಿತ ಕರ್ತವ್ಯಗಳನ್ನು ಮಾಡ್ತಾ ಇದ್ರು. ಅವರು ಅದರಿಂದ ಪರಿಪೂರ್ಣತೆಯನ್ನು ಪಡೆಯುತ್ತಾರೆ. ಆದುದರಿಂದ ಜನಸಾಮಾನ್ಯರಿಗೆ ಶಿಕ್ಷಣ ನೀಡುವುದಕ್ಕಾಗಿ ನೀನು ನಿನ್ನ ಕೆಲಸವನ್ನು ಮಾಡಬೇಕು. ಇಲ್ಲಿ ಅರ್ಜುನನಿಗೆ ಹೇಳುವಂಥದ್ದು ಕೃಷ್ಣ. ಯುದ್ಧ ಮಾಡುವುದು ಕ್ಷತ್ರಿಯನ ಧರ್ಮವಾಗಿರುತ್ತದೆ, ಅದನ್ನು ನೀನು ಮಾಡಬೇಕು. ಯಾಕೆಂತ ಹೇಳಿದ್ರೆ ಜನಸಾಮಾನ್ಯರಿಗೆ
ಒಂದು ಮಾರ್ಗದರ್ಶಕನಾಗಿರ್ಬೇಕು. ಯಾಕಂದ್ರೆ ಅರ್ಜುನನನ್ನು ಎಲ್ಲರೂ ಕೂಡ ಅನುಸರಿಸ್ತಾರೆ. ಇಲ್ಲಿ ಅರ್ಜುನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅರ್ಜುನನಿಗೆ ಈಗ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯ ಮೊದಲ ಜ್ಞಾನ ಅಂತ ಏನಂತ ಹೇಳಿದ್ರೆ, ನಾನು ಈ ದೇಹವಲ್ಲ ಆತ್ಮ ಅಂತ ಹೇಳಿ. ನೀನ್ ಯಾಕೆ ಇಷ್ಟೊಂದು ಪರಿತಪಿಸ್ತಿದ್ಯಾ ಅರ್ಜುನ? ಈ ನಾಶ ಆಗುವ ದೇಹಕ್ಕೆ ಯಾಕಿಷ್ಟು ದುಃಖ ಪಡ್ತಾ ಇದೀಯಾ? ಶಾಶ್ವತವಾಗಿರುವಂತದ್ದು ಯಾವುದು? ಈ ಆತ್ಮ. ಸೊ ಆತ್ಮಕ್ಕೆ ಯಾವತ್ತು ಸಾವಿಲ್ಲ. ಅದು ಈ ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗ್ತದೆ. ಎಲ್ಲರನ್ನು ನೀನು ಸಾಯಿಸಿದ್ರು ಕೂಡ ಅದು ನೀನು ಸಾಯಿಸಿದಾಗೆ ಆಗೋದಿಲ್ಲ. ಅದು ಅವರ ಕರ್ಮದಲ್ಲಿ ಬರೆದಿದೆ. ಹೀಗೆ ಕೃಷ್ಣ ಅರ್ಜುನನಿಗೆ ವಿಧ ವಿಧವಾಗಿ ಕನ್ವಿನ್ಸ್ ಮಾಡಲು ಪ್ರಯತ್ನ ಮಾಡ್ತಾನೆ. ಅದಾಗ್ಯೂ ಅರ್ಜುನ ಹೇಳ್ತಾನೆ, ನನಗೆ ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋಗ್ಬೇಕು ಅಂತ ಅನಿಸ್ತಿದೆ ಕೃಷ್ಣ. ಆಗ ಕೃಷ್ಣ ಹೇಳ್ತಾನೆ, ನೀನು ಯುದ್ಧ ಬಿಟ್ಟು ಕಾಡಿಗೆ ಹೋಗೋದಕ್ಕೆ ತ್ಯಾಗ ಅಂತ ಹೇಳೋದಿಲ್ಲ. ನಿಜವಾದ ತ್ಯಾಗ ಅಂದ್ರೆ ಏನು ಅಂತ ಕೃಷ್ಣ ಈ 3ನೇ ಅಧ್ಯಾಯದಲ್ಲಿ ತಿಳಿಸ್ತಾನೆ. 3ನೇ ಅಧ್ಯಾಯ ಕರ್ಮಯೋಗ. ಭಗವದ್ಗೀತೆಯಲ್ಲಿ 3 ಯೋಗಗಳ ಬಗ್ಗೆ ಕೃಷ್ಣ ವಿವರಿಸಿದ್ದಾನೆ. 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೆ ಕರ್ಮಯೋಗದ ಬಗ್ಗೆ, 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ ಭಕ್ತಿ ಯೋಗದ ಬಗ್ಗೆ, ನಂತರ 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೆ ಜ್ಞಾನ ಯೋಗದ ಬಗ್ಗೆ ತಿಳಿಸ್ತಾನೆ. ಕೃಷ್ಣ 3 ರೀತಿಯ ಮಾರ್ಗವನ್ನು ಅರ್ಜುನನಿಗೆ ತೋರಿಸ್ತಾನೆ. ಮತ್ತೆ ಭಕ್ತಿ ಯೋಗ ಬಹಳ ಮುಖ್ಯವಾದದ್ದು ಅಂತ ತಿಳಿಸ್ತಾನೆ. ಸೊ ಇಲ್ಲಿ ಈಗ ನಾವು ಒಂದು ಉದಾಹರಣೆ ನೋಡ್ಬೋದು. ಕರ್ಮ ಫಲದ ಬಗ್ಗೆ ಏನು ಹೇಳಲಾಗ್ತದೆ ಅಂತ ಹೇಳಿದ್ರೆ, ಈಗ ಒಬ್ಬನಿಗೆ ಅವನು ಮಾವಿನ ಹಣ್ಣು ಈ ಒಂದು ಬಿತ್ತನೆ ಕೆಲಸವನ್ನು ಮಾಡ್ತಾನೆ. ನಂತರ ಅದಕ್ಕೆ ನೀರು ಹಾಕೋದು, ಗೊಬ್ಬರ ಹಾಕೋದು, ಈ ರೀತಿಯಾಗಿ ಕೆಲಸ ಮಾಡ್ತಾನೆ. ಅದು ಗಿಡವಾಗಿ ಮರವಾಗಿ ಬೆಳೆದು ಅದು ಫಲ ನೀಡುವ ಹಂತಕ್ಕೆ ಬರ್ತದೆ. ಫಲ ನೀಡಿದಾಗ ಈ ಫಲವನ್ನು ಎಲ್ಲವೂ ನನಗೆ ಸೇರಿದ್ದು, ನಾನು ಇದಕ್ಕೆ ಕಷ್ಟಪಟ್ಟು ನೀರು ಗೊಬ್ಬರವನ್ನು ಹಾಕಿದ್ದೇನೆ ಅಂತ ಹೇಳಿ ಅವನು ತೆಗೆದುಕೊಳ್ತಾನೆ. ಆದ್ರೆ ಕೃಷ್ಣ ಹೇಳ್ತಾನೆ, ಇಲ್ಲ, ಈ ಫಲ ಎಲ್ಲ ನನಗೆ ಸೇರಿದ್ದು. ಈ ಗಾಳಿ, ಬೆಳಕು, ನೀರು ಇದೆಲ್ಲವನ್ನು ನೀಡಿದ್ದು ನಾನು, ಗೊಬ್ಬರ, ಮಣ್ಣು ಎಲ್ಲವನ್ನು ಕೂಡ. ಹಾಗಾಗಿ ಕೃಷ್ಣ ಹೇಳುವಂಥದ್ದು ಇದೆಲ್ಲವೂ ನನಗೆ ಸೇರಿದ್ದು ಅಂತೇಳಿ. ಈ ರೀತಿಯಾಗಿ ನಾವು ಸರಿಯಾಗಿ ನೋಡ್ಲಿಕ್ಕೆ ಹೋದ್ರೆ ನಾವು ಇಲ್ಲಿ ಎಲ್ಲದಕ್ಕೂ ಡಿಪೆಂಡ್ ಆಗಿದ್ದೇವೆ. ಭಗವಂತ ಎಲ್ಲವನ್ನು ಕೊಟ್ಟಿದ್ದಾನೆ. ಅದನ್ನು ನಾವು ಇಲ್ಲಿ ಏನ್ ಮಾಡ್ತೇವೆ, ನಾವು ಭೌತಿಕ ಪ್ರಪಂಚದಲ್ಲಿ ನಾವು ಯಜಮಾನಿಕೆಯನ್ನು ಮಾಡ್ತೇವೆ. ಎಲ್ಲದಕ್ಕೂ ನಾನೇ ಒಡೆಯ ಅಂತ ಹೇಳ್ತೇವೆ. ಆದ್ರೆ ಇದರ ಹಿನ್ನೆಲೆ ನೋಡ್ಲಿಕ್ಕೆ ಹೋದ್ರೆ ಎಲ್ಲವೂ ಭಗವಂತ ನಮಗೆ ಕೊಟ್ಟಿದ್ದಾನೆ. ಆ ಕಾಲಕ್ಕೆ ಏನೇನ್ ಬೇಕು ಅದೆಲ್ಲ ಸರಿಯಾಗಿ ನಡೆಯುವಂತೆ ಭಗವಂತ ಯೋಜನೆಯನ್ನು ಮಾಡಿದ್ದಾನೆ. ಆದ್ರೆ ನಮಗೆ ಅದು ಗೊತ್ತಾಗುದು ಯಾವಾಗ ಅಂತ ಹೇಳಿದ್ರೆ, ನಾವದನ್ನು ಅರ್ಥ ಮಾಡಿಕೊಂಡಾಗ. ಈಗ ಭಗವದ್ಗೀತೆಯಲ್ಲಿ ಭಗವಂತ ಇದನ್ನೆಲ್ಲ ಸಂಕ್ಷಿಪ್ತವಾಗಿ ವಿವರಿಸಿದ್ದಾನೆ. ಇದನ್ನು ನಾವು ನೋಡ್ತೇವೆ ಈಗ. ಹಾಗಾಗಿ ರೈತರು ನೀವು ನೋಡಿರ್ಬೋದು, ಆ ಫಲ ಬೆಳೆಯುವ ಮೊದಲು ಕೂಡ ಆ ಫಲ ಬಂದ ನಂತರ ಕೂಡ ಭಗವಂತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಅವರು. ಎಲ್ಲವೂ ಭಗವಂತನಿಂದಲೇ ಬರುವಂಥದ್ದು. ಇದಕ್ಕೆ ಈಶೋಪನಿಷತ್ತಿನಲ್ಲಿ ಕೂಡ ಹೇಳಲಾಗ್ತದೆ, ಈಶಾವಾಸ ವಿಧಂ ಸರ್ವಂ ಅಂತೇಳಿ. ಯತ್ಕಿಂಚ ಜಗತ್ಯಾಂ ಜಗತ್, ಎಲ್ಲವೂ ಭಗವಂತನಿಂದವೇ ಬಂದಿರುವಂಥದ್ದು. ಸೊ ನಮಗೆ ಎಷ್ಟೆಷ್ಟು ಬೇಕೋ ಅಷ್ಟು ಕೊಟ್ಟಿರ್ತಾನೆ ಭಗವಂತ. ಅದನ್ನ ಬಿಟ್ಟು ನಾವು ಹೆಚ್ಚಿನದನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ಹೇಳಿ. ನಮ್ಗೆ ಎಷ್ಟು ಕೊಟ್ಟಿದ್ದಾನೆ ಭಗವಂತ ಅದನ್ನು ನಾವು ಉಪಯೋಗಿಸುವಂಥದ್ದು. ಅರ್ಜುನ ಉವಾಚ ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಅರ್ಜುನನು ಹೇಳಿದನು, ಹೇ ಜನಾರ್ದನ, ಹೇ ಕೇಶವ, ಬುದ್ಧಿಯು ಕಾಮ್ಯಕರ್ಮಕ್ಕಿಂತ ಉತ್ತಮ ಎಂದು ನೀನು ಭಾವಿಸುವುದಾದರೆ ನನ್ನನ್ನು ಈ ಘೋರ ಯುದ್ಧದಲ್ಲಿ ತೊಡಗಿಸಲು ಏಕೆ ಬಯಸುವೆ? ಈಗ ಹೇಳ್ತಾ ಇದ್ದಾನೆ ಅರ್ಜುನ, ಇಲ್ಲ, ಈ ಬುದ್ಧಿ ಈ ಕಾಮ್ಯಕರ್ಮ ಏನ್ ಕೆಲಸ ಮಾಡ್ತೀವಿ ಅದಕ್ಕಿಂತ ಉತ್ತಮ ಅಂತ ಹೇಳ್ತೀಯ. ಹಾಗಾದ್ರೆ ನಾನು ಜಪ ಮಾಡ್ಕೊಂಡು ಕುತ್ಕೊಳ್ಬೋದಲ್ಲ ಕಾಡಲ್ಲಿ ಹೋಗಿ, ಯಾಕೆ ಯುದ್ಧ ಮಾಡ್ಬೇಕು ಅಂತ ಹೇಳ್ತಾ ಇದೀಯಾ ಅಂತೇಳಿ. ಅಂದ್ರೆ ಇಲ್ಲಿ ಅರ್ಜುನನಿಗೆ ಗೊಂದಲ ಇದೆ, ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಆಕ್ಚುಲಿ ಅರ್ಜುನನಿಗೆ ಎಲ್ಲವೂ ತಿಳಿದಿದೆ.
ಅರ್ಜುನ ನಮ್ಮ ಒಂದು ಗೊಂದಲವನ್ನು ಸಮಸ್ಯೆಯನ್ನು ಸಮಸ್ಯೆಗೆ ಪರಿಹಾರ ದೊರಕಿಸಿಕೊಡಲು ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳುವಂಥದ್ದು ಕೃಷ್ಣನಿಗೆ. ಹಾಗೆ ಇಲ್ಲಿ ಕೇಳುವಂಥದ್ದು, ನೀನು ಹೇಳ್ತೀಯಾ, ನೀನು ಜಪ ಮಾಡಿದ್ರೆ ಒಳ್ಳೇದು, ಕೃಷ್ಣ ಪ್ರಜ್ಞೆಯಲ್ಲಿ ನೀನು ತಪಸ್ಸನ್ನು ಮಾಡು, ಈ ರೀತಿಯಾಗಿ ಹೇಳ್ತಿದ್ಯಾ ಅಂತ ಹೇಳಿದ್ಮೇಲೆ, ಅದು ಒಳ್ಳೇದು ಅಂತ ಹೇಳಿದ್ಮೇಲೆ ಮತ್ತೆ ಈ ಯುದ್ಧವನ್ನು ಯಾಕೆ ಮಾಡಬೇಕು ಅಂತ ಹೇಳಿ, ಅಂದ್ರೆ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅರ್ಜುನನಿಗೆ ತಪ್ಪು ಗ್ರಹಿಕೆ ಇದೆ. ಅದಕ್ಕೆ ಏನ್ ಹೇಳ್ತಾನೆ ಭಗವಂತ ಅಂತ ನೋಡೋಣ. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಮಾಪ್ನುಯಾಮ್. ನಿನ್ನ ಸಂದಿಗ್ಧಾರ್ಥದ ಮಾತುಗಳಿಂದ ನನ್ನ ಬುದ್ಧಿಗೆ ಮೋಹವು ಕವಿಯುತ್ತಿದೆ. ಆದುದರಿಂದ ದಯೆಯಿಟ್ಟು ನನಗೆ ಅತ್ಯಂತ ಶ್ರೇಯಸ್ಕರವಾದ ಮಾರ್ಗವನ್ನು ನಿಶ್ಚಯವಾಗಿ ತಿಳಿಸು. ಅಂದ್ರೆ ಇಲ್ಲಿ ಕೃಷ್ಣ ಹೇಳಿರೋದು ಸರಿಯಾಗಿದೆ, ಆದ್ರೆ ಅರ್ಜುನ ಇಲ್ಲಿ ಅದನ್ನು ಏನ್ ಹೇಳ್ತಾರೆ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಹಾಗಾಗಿ ಹೇಳುವಂಥದ್ದು, ನಿನ್ನ ಸಂದಿಗ್ಧಾರ್ಥದ ಮಾತುಗಳಿಂದ ನನಗೆ ಯಾವ್ದು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕೃಷ್ಣ, ನನಗೆ ಕರೆಕ್ಟ್ ಆಗಿ ಹೇಳು ಅಂತ ಇಲ್ಲಿ ಕೇಳುವಂಥದ್ದು. ಇಲ್ಲಿ ನೋಡ್ಬೋದು ನೀವು, ಅರ್ಜುನ ಕೇಳುವಂಥದ್ದು ಕೃಷ್ಣನಲ್ಲಿ, ಏಕಂ ವದ, ನಾನು ಕಾಡಿಗೆ ಹೋಗಿ ಧ್ಯಾನ ಮಾಡ್ಬೇಕಾ ಅಥವಾ ಯುದ್ಧ ಮಾಡ್ಬೇಕಾ ಅಂತ ಹೇಳಿ. ನ ಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮ ಕೃತ್ ಕಾರ್ಯತೆ ಹ್ಯವಶ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈಃ. ಪ್ರಕೃತಿಯಿಂದ ಬಂದ ಗುಣಗಳಿಗೆ ಅನುಗುಣವಾಗಿ ಕರ್ಮವನ್ನು ಪ್ರತಿಯೊಬ್ಬನೂ ಮಾಡಲೇಬೇಕಾಗುತ್ತದೆ. ಆದುದರಿಂದ ಯಾರೂ ಒಂದು ಕ್ಷಣವಾದರೂ ಏನನ್ನೂ ಮಾಡದೇ ಇರಲು ಸಾಧ್ಯವಿಲ್ಲ. ಸೊ ಈ ಪ್ರಕೃತಿಯಿಂದ ಬಂದ ಗುಣಗಳಿಗೆ, ಸೊ ನಾವೀಗ 3 ಗುಣಗಳಿಗೆ ಅನುಗುಣವಾಗಿ, ಸತ್ವಗುಣ, ರಜೋಗುಣ, ತಮೋಗುಣ, ಇದರ ಅನುಗುಣವಾಗಿ ನಾವು ಪ್ರತಿಯೊಬ್ಬರು ಕೆಲಸವನ್ನು ಮಾಡಲೇಬೇಕು. ಹಾಗಾಗಿ ಯಾರು ಕೂಡ ನಾನು ಏನೋ ಕೆಲಸ ಮಾಡ್ದೇನೆ ಈ ದೇಹವನ್ನು ಉಳಿಸಿಕೊಳ್ತೇನೆ ಅಂತ ಹೇಳಿದ್ರೆ ಸಾಧ್ಯವಿಲ್ಲ. ಆ ಸಮಯ ಬಂದಾಗ ಆ ದೇಹವು ನಾಶವಾಗಿಯೇ ಆಗ್ತದೆ, ಈ ದೇಹವು ನಾಶವಾಗಿ ಆಗ್ತದೆ. ಹಾಗಾಗಿ ಕೆಲಸ ಮಾಡಲೇಬೇಕು ಪ್ರತಿಯೊಬ್ಬರು ಕೂಡ ಅಂತ ಹೇಳಿ ಇಲ್ಲಿ ಹೇಳುವಂಥದ್ದು ಕೃಷ್ಣ. ಕರ್ಮೇಂದ್ರಿಯಾಣಿ ಸಂಯಮ್ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸು ನೆಟ್ಟ ಮನುಷ್ಯನನ್ನು ವಿಮೂಢಾತ್ಮನೆಂದು ಮಿಥ್ಯಾಚಾರಿ ಎಂದು ಕರೆಯುವರು. ಇಲ್ಲಿ ಮಿಥ್ಯಾಚಾರಿ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಂದ್ರಿಯ ತೃಪ್ತಿಗಾಗಿ ಸಾಧನಗಳನ್ನು ಅರಸುತ್ತಾ ಯೋಗಿಯಂತೆ ತೋರಿಸಿಕೊಳ್ಳುವವನು ಆಗಾಗ ತತ್ವಶಾಸ್ತ್ರವನ್ನು ಕುರಿತು ಮಾತನಾಡಬಹುದು. ಆತನನ್ನು ಕುಟಿಲ ಮನುಷ್ಯನೆಂದೇ ಕರೆಯಬೇಕಾಗ್ತದೆ, ಅಂದ್ರೆ ಮೋಸಗಾರ ಅಂತೇಳಿ. ಈಗ ಎಲ್ಲವನ್ನು ತ್ಯಾಗ ಮಾಡಿ ಕಾಡಿಗೆ ಹೋಗಿ ತಪಸ್ಸನ್ನು ಮಾಡ್ಲಿಕ್ಕೆ ಅಂತೇಳಿ ಹೋಗ್ತಾರೆ. ಬಟ್ ಅವರು ಮೇಲ್ನೋಟಕ್ಕೆ ಅವರು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಿದ ಹಾಗೆ ಇರ್ತಾರೆ. ಆದ್ರೆ ಮತ್ತೆ ಎಷ್ಟೋ ಒಂದು ಉದಾಹರಣೆಯಾಗಿ ನಾವು ನೋಡ್ತೇವೆ, ಅವರು 2-3 ಮದುವೆ ಆಗುವಂಥದ್ದೆಲ್ಲವೂ ನಡೀತದೆ. ಹಾಗಾಗಿ ಈ ರೀತಿಯಾಗಿ ಇಂದ್ರಿಯವನ್ನು ನಿಗ್ರಹಿಸುವಂಥದ್ದು ಅಷ್ಟು ಸುಲಭವಲ್ಲ, ಅದರಲ್ಲಿ ಪತನ ಹೊಂದುತ್ತಾರೆ ಅವರು ಮೋಸಗಾರರಾಗಿರ್ತಾರೆ. ಮೇಲ್ನೋಟಕ್ಕೆ ಜನರಿಗೆ ಭಕ್ತಿಯನ್ನು ಮಾಡುತ್ತಾರೆ ಅಂತ ಹೇಳಿ ತೋರ್ಪಡಿಸ್ತಾರೆ, ಆದ್ರೆ ಅವರು ಭಕ್ತಿಯನ್ನು ಮಾಡ್ತಾ ಇರೋದಿಲ್ಲ. ಅವರು ಇಂದ್ರಿಯ ತೃಪ್ತಿಗಾಗಿ ಮಾಡ್ತಾ ಇರ್ತಾರೆ ಕೆಲಸಗಳನ್ನು. ಇದಕ್ಕೆ ನಾವು ಹೇಗೆ ತಿಳಿಯುವಂಥದ್ದು ಅಂತ ಹೇಳಿದ್ರೆ, ಕೃಷ್ಣ ಪ್ರಜ್ಞೆಯಲ್ಲಿ ಸಾಧ್ಯ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ. ಇದನ್ನ ನಾವು ಮುಂದಿನ ಶ್ಲೋಕದಲ್ಲಿ ತಿಳಿತೇವೆ. ಇದಕ್ಕೆ ಪ್ರತಿಯಾಗಿ ಪ್ರಾಮಾಣಿಕನಾದ ಮನುಷ್ಯನು ಕ್ರಿಯಾಶಾಲಿಗಳಾದ ಇಂದ್ರಿಯಗಳನ್ನು ಮನಸ್ಸಿನಿಂದ ನಿಗ್ರಹಿಸಲು ಪ್ರಯತ್ನಿಸಿ ಕರ್ಮಯೋಗವನ್ನು ಅನಾಸಕ್ತನಾಗಿ ಪ್ರಾರಂಭಿಸಿದರೆ ಅವನು ಎಷ್ಟೋ ಉತ್ತಮನು. ಸೊ ಇಲ್ಲಿ ಇಂದ್ರಿಯಗಳನ್ನು ಭಗವಂತನ ಸೇವೆಗೆ ನಾವು ಮೀಸಲಾಗಿಟ್ರೆ ನಮಗೆ ಮನಸ್ಸು ಕಂಟ್ರೋಲ್ ಆಗಿರುತ್ತೆ. ಅವಾಗ ಕರ್ಮಯೋಗ ಅಂದ್ರೆ ಭಕ್ತಿ ಸೇವೆಯನ್ನು ಮಾಡುವಂಥದ್ದು, ಕೃಷ್ಣ ಪ್ರಜ್ಞೆಯಲ್ಲಿ ಸೇವೆಯನ್ನು ಮಾಡುವಂಥದ್ದು. ಇದಕ್ಕೆ ಉದಾಹರಣೆಯಾಗಿ ಅಂಬರೀಷ್ ಮಹಾರಾಜರು ಇದು ಶ್ರೀಮದ್ ಭಾಗವತಂನಲ್ಲಿ
9ನೇ ಸ್ಕಂದದ 4ನೇ ಅಧ್ಯಾಯದ 18ರಿಂದ 20ನೇ ಶ್ಲೋಕದಲ್ಲಿ ರಾಜನು ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತೆ. ಇದರ ಬಗ್ಗೆ ತಿಳಿಸಲಾಗ್ತದೆ ಅಂಬರೀಷ್ ಮಹಾರಾಜರು ಹೇಗೆ ಅಂತ ಹೇಳಿದ್ರೆ, ಸವೈ ಮನಃ ಕೃಷ್ಣ ಪದಾರವಿಂದಯೋರ್ ವಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೌ ಹರೇರ್ ಮಂದಿರ ಮಾರ್ಜನಾದೀಶು ಶ್ರುತಿಂ ಚಕಾರಾಚ್ಯುತ ಸತ್ಕತೋದಯೇ ಮುಕುಂದಲಿಂಗಾಲಯ ದರ್ಶನೆ ದೃಶೌ ತದ್ವೃತ್ಯ ಗಾತ್ರ ಸ್ಪರ್ಶೇಂಗ ಸಂಗಮಂ ಘ್ರಾಣಂ ಚ ತತ್ಪಾದ ಸರೋಜ ಸೌರಭೆ ಶ್ರೀಮತ್ತುಲಸ್ಯ ರಸನಾಂ ತದರ್ಪಿತೆ ಪಾದೌ ಹರೇಃ ಕ್ಷೇತ್ರ ಪದಾನುಸರ್ಪಣೆ ಶಿರೋ ಹೃಷಿಕೇಶ ಪದಾಭಿವಂದನೆ ಕಾಮಂ ಚ ದಾಸ್ಯೇನ ತು ಕಾಮಕಾಮ್ಯಯ ಯಥೋತ್ತಮ ಶ್ಲೋಕ ಜನಾಶ್ರಯಾರತಿಃ. ಅಂಬರೀಷ ಮಹಾರಾಜನು ತನ್ನ ಮನಸ್ಸನ್ನು ಶ್ರೀಕೃಷ್ಣನ ಪದಕಮಲಗಳಲ್ಲಿ ನಿಲ್ಲಿಸಿದನು. ಭಗವಂತನ ನಿವಾಸವನ್ನು ವರ್ಣಿಸುವುದಕ್ಕೆ ಮಾತುಗಳನ್ನು ಬಳಸಿಕೊಂಡನು. ಕೈಗಳನ್ನು ಭಗವಂತನ ದೇವಸ್ಥಾನವನ್ನು ಸ್ವಚ್ಛಗೊಳಿಸಲು ಬಳಸಿದನು. ಕಿವಿಗಳನ್ನು ಭಗವಂತನ ಲೀಲೆಗಳನ್ನು ಕೇಳಲು ಬಳಸಿದನು. ಕಣ್ಣುಗಳನ್ನು ಭಗವಂತನ ರೂಪವನ್ನು ನೋಡಲು ಬಳಸಿದನು. ದೇಹವನ್ನು ಭಕ್ತನ ದೇಹವನ್ನು ಸ್ಪರ್ಶಿಸಲು ಬಳಸಿದನು. ನಾಸಿಕವನ್ನು ಭಗವಂತನ ಚರಣ ಕಮಲಗಳಲ್ಲಿ ಅರ್ಪಿಸಿದ ಹೂವುಗಳ ಸೌರಭವನ್ನು ಗ್ರಹಿಸಲು ಬಳಸಿದನು. ನಾಲಿಗೆಯನ್ನು ಭಗವಂತನಿಗೆ ಅರ್ಪಿಸಿದ ತುಳಸಿ ಪತ್ರವನ್ನು ಸವಿಯಲು ಬಳಸಿದನು. ಕಾಲುಗಳನ್ನು ಭಗವಂತನ ದೇವಾಲಯವಿದ್ದೆಡೆಗೆ ಹೋಗಲು ಬಳಸಿದನು. ಶಿರವನ್ನು ಭಗವಂತನಿಗೆ ಪ್ರಣಾಮಗಳನ್ನು ಅರ್ಪಿಸಲು ಬಳಸಿದನು ಮತ್ತು ತನ್ನ ಬಯಕೆಗಳನ್ನು ಭಗವಂತನ ಅಪೇಕ್ಷೆಗಳನ್ನು ನೆರವೇರಿಸಲು ಬಳಸಿದನು. ಈ ಎಲ್ಲಾ ಅರ್ಹತೆಗಳು ಅವನನ್ನು ಭಗವಂತನ ಮತ್ಪರ ಭಕ್ತನಾಗಲು ಯೋಗ್ಯನನ್ನಾಗಿ ಮಾಡಿದವು. ಇಲ್ಲಿ ನಾವು ಗೃಹಸ್ಥರಾಗಿದ್ದುಕೊಂಡೇ ಭಕ್ತಿ ಸೇವೆ ಮಾಡಬಹುದು ಅಂತ ಇದರಿಂದ ತಿಳಿಯಲಾಗ್ತದೆ. ಯಾವ ರೀತಿ ಅಂಬರೀಷ್ ಮಹಾರಾಜರು ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಂಡ್ರು. ನಿಯತಂ ಕುರು ಕರ್ಮತ್ವಂ ಕರ್ಮ ಜ್ಯಾಯೋ ಹ್ಯಕರ್ಮಣಃ ಶರೀರಾಯಾತ್ರಾಪಿ ಚ ತೇನ ಪ್ರಸಿದ್ಧೇದ ಕರ್ಮಣಃ. ನಿನ್ನ ನಿಯಮಿತ ಕರ್ಮವನ್ನು ಮಾಡು, ಏಕೆಂದರೆ ಹಾಗೆ ಮಾಡುವುದು ಕರ್ಮವನ್ನು ಮಾಡದಿರುವುದಕ್ಕಿಂತ ಉತ್ತಮ. ಕರ್ಮವನ್ನು ಮಾಡದೆ ದೇಹವನ್ನು ಉಳಿಸಿಕೊಳ್ಳುವುದು ಸಾಧ್ಯವಿಲ್ಲ. ಸೊ ಇಲ್ಲಿ ಪ್ರತಿಯೊಬ್ಬರ ನಿಯಮಿತ ಕರ್ತವ್ಯ ಏನಿದೆ, ಕೆಲಸವೇನಿದೆ ಅದನ್ನು ಮಾಡಲೇಬೇಕು. ಯಾಕೆಂತ ಹೇಳಿದ್ರೆ ಹಾಗೆ ಕೆಲಸ ಮಾಡುವವರು ಕೆಲಸ ಮಾಡದಿರುವುದಕ್ಕಿಂತ ಉತ್ತಮ. ಕರ್ಮವನ್ನು ಮಾಡದೆ, ಯಾರು ಕೂಡ ಕೆಲಸವನ್ನು ಮಾಡದೆ ಈ ದೇಹವನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ವಿಷ್ಣುವಿಗಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನು ಮಾಡಬೇಕು. ಇಲ್ಲವಾದರೆ ಕರ್ಮವು ಇಹ ಬಂಧನವನ್ನು ಸೃಷ್ಟಿ ಮಾಡುತ್ತದೆ. ಆದುದರಿಂದ ಕೌಂತೆಯ, ಭಗವಂತನ ತೃಪ್ತಿಗಾಗಿ ನಿನ್ನ ನಿಯತ ಕರ್ತವ್ಯಗಳನ್ನು ಮಾಡು. ಆ ರೀತಿಯಲ್ಲಿ ನೀನು ಬಂಧನದಿಂದ ಸದಾ ಮುಕ್ತನಾಗಿರುತ್ತೀಯೇ. ಸೊ ಇಲ್ಲಿ ಭಗವಂತನಿಗಾಗಿ ಮಾಡಬೇಕು ನಾವು. ಇಲ್ಲದಿದ್ರೆ ಏನಾಗುತ್ತೆ, ನಾವೀಗ ಕರ್ಮ ಮಾಡ್ತೇವೆ, ಅದರಿಂದ ನಮಗೆ ಕರ್ಮ ಬಂಧನ ಆಗುತ್ತೆ. ಕರ್ಮ ಬಂಧನ ಅಂತ ಹೇಳಿದ್ರೆ ನಮಗೆ ಮತ್ತೆ ಈ ಐಹಿಕ ಪ್ರಪಂಚದಲ್ಲಿ ನಾವು ಹುಟ್ಟುವುದು, ರೋಗ, ಮುಪ್ಪು, ಸಾವು ಇದೆಲ್ಲವೂ ಕೂಡ ಇರುತ್ತೆ. ಆದ್ರೆ ಯಾವಾಗ ನಾವು ಕೃಷ್ಣನ ಸೇವೆ ಮಾಡ್ತೇವೆ ಅವಾಗ ಅದು ಕರ್ಮ ಬಂಧನ ಇರೋದಿಲ್ಲ. ನಮಗೆ ಮುಂದಿನ ಜನ್ಮವನ್ನು ಭಗವಂತ ನಿರ್ಧರಿಸ್ತಾನೆ. ಆದುದರಿಂದ ಕೌಂತೆಯ ಅಂದ್ರೆ ಕುಂತಿಯ ಮಗನೇ, ಭಗವಂತನ ತೃಪ್ತಿಗಾಗಿ ನಿನ್ನ ನಿಯತ ಕರ್ತವ್ಯಗಳನ್ನು ಮಾಡು. ಈಗ ಭಗವಂತನ ಆಜ್ಞೆ ಆಗಿದೆ. ಯಾಕಂತ ಹೇಳಿದ್ರೆ ದುರ್ಯೋಧನ ಒಳ್ಳೆಯ ಒಂದು ಮಾತಿಗೆ ಅವನು ಒಪ್ಪಿಕೊಳ್ಳುವುದೇ ಇಲ್ಲ. ಸಂಧಾನಕ್ಕೆ ಹೋದಾಗಲೂ ಕೂಡ, ಕೃಷ್ಣನೇ ಹೋದ್ರೂ ಕೂಡ ಅದನ್ನು ರಿಜೆಕ್ಟ್ ಮಾಡ್ತಾನೆ. ಹಾಗಾಗಿ ಯುದ್ಧ ಮಾಡ್ಲೇಬೇಕಾಗ್ತದೆ. ಧರ್ಮ ಸ್ಥಾಪನೆ ಮಾಡೋದಕ್ಕೋಸ್ಕರ ಯುದ್ಧ ಮಾಡ್ಲೇಬೇಕಾಗ್ತದೆ. ಹಾಗಾಗಿ ಇಲ್ಲಿ ಧರ್ಮವನ್ನು ಸ್ಥಾಪಿಸುವುದು ಭಗವಂತನಿಗೆ ಮುಖ್ಯವಾಗಿರ್ತದೆ. ಹಾಗಾಗಿ ಅರ್ಜುನನಿಗೆ ಹೇಳುವಂಥದ್ದು, ನಿನ್ನ ನಿಯತ ಕರ್ತವ್ಯಗಳನ್ನು ಮಾಡು. ಆ ರೀತಿಯಲ್ಲಿ ನೀನು ಬಂಧನದಿಂದ ಸದಾ ಮುಕ್ತನಾಗಿರುತ್ತೀಯೇ. ಯಾಕಂತ ಹೇಳಿದ್ರೆ ಕೃಷ್ಣನ ಇಚ್ಛೆಯಂತೆ ನಾವು ನಡೆದುಕೊಂಡ್ರೆ ಬಂಧನದಿಂದ ಸದಾ ಮುಕ್ತನಾಗಿರ್ತೇವೆ.
ಯಜ್ಞ ಶಿಷ್ಟಾಶಿನಾ ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜತೆ ತೇ ತ್ವಗಂ ಪಾಪಾ ಯೇ ಪಚಂತ್ಯಾತ್ಮಕಾರಣಾತ್. ಭಗವಂತನ ಭಕ್ತರು ಎಲ್ಲಾ ಬಗೆಯ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ, ಏಕೆಂದರೆ ಅವರು ಯಜ್ಞದ ಶೇಷವನ್ನು ಊಟ ಮಾಡುತ್ತಾರೆ. ವೈಯಕ್ತಿಕ ಸಂತೋಷಕ್ಕೋಸ್ಕರ ಪಾಕ ಮಾಡಿಕೊಳ್ಳುವವರು ಖಂಡಿತವಾಗಿಯೂ ಪಾಪವನ್ನೇ ಊಟ ಮಾಡುತ್ತಾರೆ. ಸೊ ಇಲ್ಲಿ ಭಕ್ತರು ಹೇಗೆ ಅಂತ ಹೇಳಿದ್ರೆ, ಏನನ್ನು ಸ್ವೀಕರಿಸಬೇಕಾದ್ರೂ ಕೂಡ ಮೊದಲಿಗೆ ಭಗವಂತನಿಗೆ ಅದನ್ನು ಸಮರ್ಪಣೆ ಮಾಡಿ ಮತ್ತೆ ಸ್ವೀಕರಿಸ್ತಾರೆ. ಇದನ್ನು ಬ್ರಹ್ಮ ಸಂಹಿತೆಯಲ್ಲಿ ಹೇಳಲಾಗ್ತದೆ, ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಶು ವಿಲೋಕಯಂತಿ. ಸದಾ ಭಗವಂತನಿಗೆ ಸಮರ್ಪಣೆ ಮಾಡದೆ ಏನನ್ನೂ ಸ್ವೀಕರಿಸಲಾರರು. ಏನೇ ಅವರು ಸ್ವೀಕರಿಸಬೇಕಿದ್ರು ಕೂಡ ಅದು ಭಗವಂತನಿಗೆ ಸಮರ್ಪಣೆ ಮಾಡಿಯೇ ಸ್ವೀಕರಿಸ್ತಾರೆ ಪ್ರಸಾದ ರೂಪವಾಗಿ. ಅನ್ನದ್ಭವಂತಿ ಭೂತಾನಿ ಪರ್ಜನ್ಯಾಧನ್ನ ಸಂಭವಃ ಯಜ್ಞಾದ್ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವಃ. ಎಲ್ಲ ಜೀವಿಗಳು ಆಹಾರ ಧಾನ್ಯಗಳಿಂದ ಬದುಕುತ್ತವೆ. ಧಾನ್ಯಗಳನ್ನು ಮಳೆ ಉತ್ಪತ್ತಿ ಮಾಡುತ್ತದೆ. ಯಜ್ಞದ ಆಚರಣೆಯಿಂದ ಮಳೆಯಾಗುತ್ತದೆ. ಯಜ್ಞವು ನಿಯತ ಕರ್ಮಗಳಿಂದ ಉದ್ಭವಿಸುತ್ತದೆ. ಸೊ ಇಲ್ಲಿ ಎಲ್ಲ ಜೀವಿಗಳು ಆಹಾರ ಧಾನ್ಯಗಳಿಂದ ಬದುಕುತ್ತವೆ. ಇದನ್ನು ನಾವು ಹೇಗೆ ತಿಳಿಯುವಂಥದ್ದು? ಧಾನ್ಯಗಳನ್ನು ಮಳೆ ಉತ್ಪತ್ತಿ ಮಾಡ್ತದೆ. ಯಜ್ಞದ ಆಚರಣೆಯಿಂದ ಮಳೆ ಆಗ್ತದೆ. ಯಜ್ಞವು ನಿಯತ ಕರ್ಮಗಳಿಂದ ಉದ್ಭವಿಸುತ್ತದೆ. ಅನ್ನದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ ಯಜ್ಞಾದ್ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮದ್ಭವಃ. ಇದನ್ನು ನಾವು ಈಗ ತಿಳಿಯೋಣ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ವೇದಗಳಲ್ಲಿ ನಿಯಂತ್ರಿತವಾದ ಕರ್ಮಗಳನ್ನು ವಿಧಿಸಿದೆ. ವೇದಗಳು ದೇವೋತ್ತಮ ಪರಮಪುರುಷನಿಂದ ನೇರವಾಗಿ ವ್ಯಕ್ತವಾಗಿವೆ. ಆದುದರಿಂದ ಸರ್ವಾಂತರ್ಯಾಮಿ ಪರಬ್ರಹ್ಮನು ನಿತ್ಯವಾಗಿ ಯಜ್ಞ ಕರ್ಮಗಳಲ್ಲಿ ಪ್ರತಿಷ್ಠಿತನಾಗಿರುತ್ತಾನೆ. ಇದನ್ನು ನಾವು ತಿಳಿಯುವ ಇನ್ನು ಮುಂದಿನ ಶ್ಲೋಕದಲ್ಲಿ. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯಾತಿ ಹಯಃ ಅಘಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥ ಸ ಜೀವತಿ. ಅರ್ಜುನ, ವೇದಗಳು ಪ್ರವರ್ತಿಸಿದ ಈ ಯಜ್ಞ ಚಕ್ರವನ್ನು ಯಾರು ಮಾನವ ಜೀವನದಲ್ಲಿ ಅನುಸರಿಸುವುದಿಲ್ಲವೋ ಅವರದು ನಿಶ್ಚಯವಾಗಿ ಪಾಪವೇ ತುಂಬಿದ ಬದುಕು. ಇಂದ್ರಿಯಗಳ ತೃಪ್ತಿಗಾಗಿಯೇ ಬದುಕುವ ಇಂತಹ ಮನುಷ್ಯನ ಬದುಕು ವ್ಯರ್ಥ. ಹೇಳಿದ್ರೆ ನಾವು ಭಗವಂತನಿಂದಲೇ ಎಲ್ಲವೂ ನಮಗೆ ಸಿಕ್ಕಿರುವಂಥದ್ದು. ಭಗವಂತನಿಗೆ ಅರ್ಪಿಸಿಯೇ ನಾವು ಅದನ್ನು ಸ್ವೀಕರಿಸಿದ್ರಿಂದ ನಮಗೆ ಯಾವುದೇ ಪಾಪವು ಘಟಿಸೋದಿಲ್ಲ. ಇಲ್ಲದಿದ್ದರೆ ಪಾಪ ಬರ್ತದೆ. ನಮ್ಮ ಇಚ್ಛೆಯ ಪ್ರಕಾರ ನಾವು ಏನಾದರೂ ಈಗ ಅಡುಗೆಯನ್ನು ಮಾಡಿ ತಯಾರಿಸಿ ನನಗಿಷ್ಟ ಅಂತೇಳಿ ನಾವು ಮಾಡಿಕೊಂಡು ತಿಂದ್ರೆ ಏನಾಗ್ತದೆ, ಅದರಿಂದ ಪಾಪ ಬರ್ತದೆ. ಇದು ಭಗವಂತನಿಗೆ ಇಷ್ಟ ಆಗ್ಬಹುದು ಅಂತ ಹೇಳಿ ನಾವು ಅಡುಗೆಯನ್ನು ತಯಾರಿಸಿ ಭಗವಂತನಿಗೆ 5 ನಿಮಿಷ ಇಟ್ಟು ಅದ್ ನೈವೇದ್ಯ ಮಾಡಿ ನಾವು ಸ್ವೀಕರಿಸಿದ್ರೆ ಏನಾಗ್ತದೆ, ನಾವು ಪಾಪದಿಂದ ಮುಕ್ತರಾಗ್ತೇವೆ. ಇದನ್ನು ಹೇಗೆ ತಿಳಿಯೋದು ಅಂತ ಹೇಳಿದ್ರೆ, ಈಗ ನಿಮಿಷ ಕೃಷ್ಣನನ್ನು ಹೇಗೆ ತಿಳಿಯುವುದು ವೇದಗಳಿಂದ. ವೇದಗಳಲ್ಲಿ ಏನಿದೆ? ನಮ್ಮ ಕರ್ತವ್ಯಗಳು. ನಮ್ಮ ಕರ್ತವ್ಯಗಳು ಯಾವುದು ಏನು ಅಂತ ಹೇಳಿದ್ರೆ 8 ಅಂದ್ರೆ 24 ಗಂಟೆಯಲ್ಲಿ ನಾವು 8 ಗಂಟೆಯಾಗಿ 8 ಗಂಟೆ ದೇಹಕ್ಕೆ, 8 ಗಂಟೆ ಕೆಲಸ ಮಾಡ್ಲಿಕ್ಕೆ, 8 ಗಂಟೆ ಆತ್ಮಕ್ಕೆ, ಈ ರೀತಿಯಾಗಿ ಡಿವೈಡ್ ಮಾಡ್ಕೊಳ್ಬೇಕು. 8 ಗಂಟೆ ನಾವು ಕೆಲಸ ಮಾಡ್ಲೇಬೇಕು, ಸಾಕಾಗ್ತದೆ. ಪ್ರಭುಪಾದರು ಹೇಳ್ತಾರೆ 8 ಗಂಟೆ ದೇಹಕ್ಕೆ ಅಂತ ಹೇಳಿದ್ರೆ 6 ಗಂಟೆ ಮಲಗ್ಲಿಕ್ಕೆ, ಅದರಲ್ಲಿ ಮತ್ತೆ 2 ಗಂಟೆಯಲ್ಲಿ ಬೆಳಿಗ್ಗೆ ಅರ್ಧ ಗಂಟೆ, ಸಂಜೆ ಅರ್ಧ ಗಂಟೆ, ಈ ರೀತಿಯಾಗಿ ಬೆಳಿಗ್ಗೆ 1 ಗಂಟೆ, ಸಂಜೆ 1 ಗಂಟೆ, ಈ ರೀತಿಯಾಗಿ ನಮ್ಗೆ ಒಂದು ಫುಡ್ ಇದು ಆಹಾರ ತೆಗೆದುಕೊಳ್ಳಲು ಮತ್ತೆ ಸ್ನಾನ ಇತ್ಯಾದಿಗಳಿಗೆ ಆಯ್ತು. ನಂತರ 8 ಗಂಟೆ ಆತ್ಮಕ್ಕೆ 8 ಗಂಟೆ ಅಂತ ಹೇಳಿದ್ರೆ, ಈಗ ನಮಗೆ ಪ್ರಭುಪಾದರು ಈಗ ನೀವು ಪ್ರಾರಂಭಿಕ ಹಂತದಲ್ಲಿ ಇರೋ ಕಾರಣ ನೀವು 1 ಸುತ್ತು ಜಪ ಮಾಡ್ಬೋದು, 1 ರೌಂಡ್ ಜಪ ಮಾಡುವಂಥದ್ದು. ಅಂದ್ರೆ 108 ಸಲ ನೀವು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳುವಂಥದ್ದು. ನಾವು ಈಗ 16 ಸುತ್ತು ಜಪ ಮಾಡ್ತೇವೆ. ಅಂದ್ರೆ 16 ಮಾಲೆ ನಾವು 108 ಸಲ ಒಂದು ಜಪವನ್ನು ಮಾಡೋದ್ರಿಂದ
2 ಗಂಟೆ ಬೇಕು ನಮಗೆ ಸಮಯ. ಸೊ 2 ಗಂಟೆ ಜಪ ಮಾಡಲಿಕ್ಕೆ, 2 ಗಂಟೆ ಪ್ರಭುಪಾದರ ಪುಸ್ತಕ ಭಾಗವತಂ, ಭಗವದ್ಗೀತೆ ಇದನ್ನು ಓದಲಿಕ್ಕೆ, ಕ್ಲಾಸ್ ಕೇಳೋದಕ್ಕೆ, ಈ ರೀತಿಯಾಗಿ 1 ಗಂಟೆ ಕೀರ್ತನೆ ಮಾಡಬೇಕು. ಮನೆಯವರೆಲ್ಲ ಸೇರ್ಕೊಂಡು ಹರೇ ಕೃಷ್ಣ ಮಹಾಮಂತ್ರ ಏನಿದೆ ಇದನ್ನು ನಾವು ಒಬ್ರು ಹೇಳುವಂಥದ್ದು ರಾಗವಾಗಿ ಮತ್ತು ಉಳಿದವರು ರಿಪೀಟ್ ಮಾಡುವಂಥದ್ದು. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಮನೆಯಲ್ಲಿರೋ ಎಲ್ಲ ನೆಗೆಟಿವ್ಸ್ ಎಲ್ಲ ಹೋಗಿ ಪಾಸಿಟಿವ್ನೆಸ್ ಇರುತ್ತೆ. 3 ಗಂಟೆ ಟೆಂಪಲ್ನಲ್ಲಿ ಸೇವೆ ಮಾಡುವಂಥದ್ದು. ಈ ರೀತಿಯಾಗಿ ಈ ಕರ್ತವ್ಯದಿಂದ ಏನು ಮಾಡ್ಬೋದು? ಯಜ್ಞ. ಈ ಕರ್ತವ್ಯದಿಂದ ಯಜ್ಞ ಮಾಡುವಂಥದ್ದು. ಕಲಿಯುಗದಲ್ಲಿ ಯಜ್ಞ ಅಂತ ಹೇಳಿದ್ರೆ ಏನು? ಸಂಕೀರ್ತನ ಯಜ್ಞ ಅಂತ ಹೇಳಿದ್ರೆ ಕಲಿಯುಗಕ್ಕೆ ಸಂಕೀರ್ತನ ಯಜ್ಞ ಮಾಡುವಂಥದ್ದು. ಇದು ಮಾಡೋದ್ರಿಂದ ಮಳೆ ಬರ್ತದೆ. ಮಳೆಯಿಂದ ಏನಾಗುತ್ತೆ? ಬೆಳೆ ಬೆಳೆಯುವಂಥದ್ದು. ಬೆಳೆಯನ್ನು ಮತ್ತೆ ನಾವು ಈ ಒಂದು ಅಡುಗೆಯನ್ನು ತಯಾರಿಸಿ ಭಗವಂತನಿಗೆ ನೈವೇದ್ಯವನ್ನು ಮಾಡುವಂಥದ್ದು. ಯಾಕೆಂತ ಹೇಳಿದ್ರೆ ಭಗವಂತನಿಂದವೇ ನಮಗೆ ಸಿಕ್ಕಿರುವಂಥದ್ದು. ಸೊ ಭಗವಂತನಿಗೆ ನಾವು ಕೊಟ್ಟು ಭಗವಂತನಿಗೆ ಧನ್ಯವಾದಗಳನ್ನು ಹೇಳಿ ನಂತರ ಸ್ವೀಕರಿಸುವಂಥದ್ದು. ಇದರಿಂದ ಏನಾಗ್ತದೆ? ನಾವು ಪಾಪದಿಂದ ಮುಕ್ತರಾಗ್ತೇವೆ. ಇಲ್ಲದಿದ್ರೆ ನಾವು ಪಾಪವನ್ನೇ ಊಟ ಮಾಡಿದಾಗೆ ಆಗ್ತದೆ. ಇದು ಯಜ್ಞ ಚಕ್ರ ಆಯ್ತು. ಇದನ್ನು ಹೇಳ್ತಾ ಇದ್ದಾರೆ ಶ್ರೀಮದ್ ಭಾಗವತಂನ 11ನೇ ಸ್ಕಂದದ 5ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ಏನ್ ಹೇಳಲಾಗ್ತದೆ? ಯಜ್ಞಿ ಸಂಕೀರ್ತನ ಪ್ರಾಯೇರ್ ಯಜ್ಞಾತಿ ಹಿ ಸುಮೇಧಸಃ. ಅಂದ್ರೆ ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೇರ್ ಯಜಂತಿ ಹಿ ಸುಮೇಧಸಃ. ಚೈತನ್ಯ ಮಹಾಪ್ರಭುಗಳು ಅವರು ಕೃಷ್ಣನೇ ಚೈತನ್ಯ ಮಹಾಪ್ರಭುಗಳಾಗಿ 500 ವರ್ಷಗಳ ಹಿಂದೆ ಬಂದಿರುವಂಥದ್ದು. ಸೊ ಅವ್ರು ಕೃಷ್ಣ ವರ್ಣಂ ತ್ವಿಷಾ ಕೃಷ್ಣಂ ಅಂತ ಹೇಳಿದ್ರೆ ಚೈತನ್ಯ ಮಹಾಪ್ರಭು ಕೃಷ್ಣನೇ ಅವರು ಈ ಒಂದು ಗೋಲ್ಡನ್ ಕಾಂಪ್ಲೆಕ್ಸ್ ನಲ್ಲಿ ಬರುವಂಥದ್ದು, ಅಂದ್ರೆ ಬಂಗಾರದ ಬಣ್ಣದಲ್ಲಿ. ಸಾಂಗೋಪಾಂಗಾಸ್ ಅಂತ ಹೇಳಿದ್ರೆ ಯಾವಾಗ್ಲೂ ಅವರು ಸಂಗಡಿಗರೊಂದಿಗೆ ಇರುವಂಥದ್ದು. ಯಜ್ಞೇ ಸಂಕೀರ್ತನ ಅಂದ್ರೆ ಸಂಕೀರ್ತನ ಮಾಡ್ತಾರೆ. ಯಜಂತಿ ಸುಮೇಧಸಃ ಬುದ್ಧಿವಂತರು ಇದರಲ್ಲಿ ಪಾಲ್ಗೊಳ್ತಾರೆ. ಹಾಗೆ ನಾವೆಲ್ಲರೂ ಕೂಡ ಬುದ್ಧಿವಂತರಾಗಬೇಕು. ನಾವು ಚೈತನ್ಯ ಮಹಾಪ್ರಭುರವರ ಈ ಸಂಕೀರ್ತನ ಯಜ್ಞದಲ್ಲಿ ಪಾಲ್ಗೊಳ್ಬೇಕು. ಹಾಗಾಗಿ ನಾವು ಜಪ ಮಾಡುವ ಮೊದಲು ಈ ಪಂಚತತ್ವ ಮಂತ್ರವನ್ನು ಹೇಳ್ಬೇಕು. ಜಯೋ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರಿಂದ. ಜಯ ಶ್ರೀಕೃಷ್ಣ ಚೈತನ್ಯ ಅಂದ್ರೆ ಶ್ರೀಕೃಷ್ಣನೇ ಚೈತನ್ಯ ಮಹಾಪ್ರಭುಗಳಾಗಿ ಬರುವಂಥದ್ದು. ನಿತ್ಯಾನಂದ ಅಂತ ಹೇಳಿದ್ರೆ ಬಲರಾಮರು, ಶ್ರೀ ಅದ್ವೈತ ಅಂದ್ರೆ ಮಹಾವಿಷ್ಣು, ಗದಾಧರ ಅಂತ ಹೇಳಿದ್ರೆ ರಾಧಾರಾಣಿ, ಶ್ರೀವಾಸದೆ ಅಂತ ಹೇಳಿದ್ರೆ ನಾರದ ಮಹರ್ಷಿಗಳು, ಗೌರ ಭಕ್ತರಿಂದ ಅವರ ಸಂಗರಿಗರೊಂದಿಗೆ. ಇವರಿಗೆ ಎಲ್ಲರಿಗೂ ನಾವು ಪ್ರಣಾಮವನ್ನು ಸಲ್ಲಿಸಿ ನಾವು ಜಪ ಮಾಡೋದ್ರಿಂದ ಏನಾಗ್ತದೆ? ಜಪ ಮಾಡುವಾಗ ತಪ್ಪಾಗಬಾರ್ದು. ಎಲ್ಲಿಯಾದ್ರೂ ತಪ್ಪಾದ್ರೂ ಕೂಡ ಇವರು ನಮ್ಮನ್ನು ಕ್ಷಮಿಸ್ತಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ ರೀತಿಯಾಗಿ ಜಪ ಮಾಡುವಂಥದ್ದು. ಇಲ್ಲಿ 10ನೇ ಅಧ್ಯಾಯದಲ್ಲಿ ಕೂಡ ಕೃಷ್ಣ ಹೇಳಿದಾನೆ 25ನೇ ಶ್ಲೋಕದಲ್ಲಿ, ಯಜ್ಞೇನಾಂ ಜಪ ಯಜ್ಞೋ ಅಸ್ಮಿ. ಯಜ್ಞಗಳಲ್ಲೆಲ್ಲ ಶ್ರೇಷ್ಠವಾಗುವಂಥದ್ದು ಜಪಯಜ್ಞ, ಜಪ ಮಾಡುವಂಥದ್ದು. ಕಲಿಯುಗದಲ್ಲಿ ಜಪ ಮಾಡಲಿಕ್ಕೆ ನಮಗೆ ಸುಲಭದ ದಾರಿಯನ್ನು ನೀಡಿದ್ದಾರೆ ಚೈತನ್ಯ ಮಹಾಪ್ರಭುಗಳು. ಯಾಕೆಂತ ಹೇಳಿದ್ರೆ ಕಲಿಯುಗದ ಜನರು ಮಂದಮತಿಗಳು, ಅವರಿಗೆ ಸಮಯವಿಲ್ಲ. ಹಾಗಾಗಿ ಜಪ ಮಾಡಿ ನನ್ನ ಬಳಿಗೆ ಬನ್ನಿ ಅಂತ ತಿಳಿಸ್ತಾರೆ. ಆದುದರಿಂದ ಕರ್ಮ ಫಲದಲ್ಲಿ ಆಸಕ್ತಿ ಇಲ್ಲದೆ ಕರ್ತವ್ಯವೆಂದು ಕರ್ಮವನ್ನು ಮಾಡಬೇಕು. ಅನಾಸಕ್ತ ಕರ್ಮದಿಂದ ಮನುಷ್ಯನು ಪರಮ ಪ್ರಭುವನ್ನು ಹೊಂದಬಹುದು ಅಂತ ಹೇಳಿದ್ರೆ ನಾವು ಭಗವಂತನ ಒಂದು ಭಕ್ತಿ ಸೇವೆಯನ್ನು ಆಸಕ್ತಿಯಿಂದ ಮಾಡಬೇಕು. ನಮ್ಮ ದಿನನಿತ್ಯದ ಕೆಲಸವನ್ನು ಅನಾಸಕ್ತಿಯಿಂದ ಮಾಡಬೇಕು ಅಂತ ಇದರಿಂದ ನಾವು ತಿಳಿಯುವಂಥದ್ದು. ಹಾಗೆ ಮಾಡೋದ್ರಿಂದ ಏನಾಗ್ತದೆ? ಭಗವಂತನ ಧಾಮಕ್ಕೆ ಹೋಗ್ಬೋದು. ಕರ್ಮಣೈವ ಹಿ ಸಂಸಿದ್ಧಿ ಮಾಸ್ಥಿತಾ ಜನಕಾದಯಃ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಜನಕನಂತಹ ರಾಜರು ನಿಯಮಿತ ಕರ್ಮಗಳನ್ನು ಮಾಡುವುದರಿಂದಲೇ ಪರಿಪೂರ್ಣತೆಯನ್ನು ಪಡೆದರು. ಆದುದರಿಂದ ಜನಸಾಮಾನ್ಯರಿಗೆ ಶಿಕ್ಷಣ ನೀಡುವುದಕ್ಕಾಗಿ ನೀನು ನಿನ್ನ ಕೆಲಸವನ್ನು ಮಾಡಬೇಕು.
ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಾಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಶ್ರೇಷ್ಠನಾದವನು ಹೇಗೆ ನಡೆದರೆ ಹಾಗೆ ಸಾಮಾನ್ಯ ಜನರು ಅನುಸರಿಸುತ್ತಾರೆ. ಮೇಲ್ಪಂಕ್ತಿಯಾದ ತನ್ನ ಕಾರ್ಯಗಳಿಂದ ಆತನು ಯಾವುದನ್ನು ಪ್ರಮಾಣವನ್ನಾಗಿ ಮಾಡುತ್ತಾನೋ ಅದನ್ನೇ ಲೋಕವು ಅನುಸರಿಸುತ್ತದೆ. ಸೊ ಇಲ್ಲಿ ಲೀಡರ್ ಹೇಗಿರ್ತಾರೆ ಅವರನ್ನು ಜನರು ಅನುಸರಿಸುವಂಥದ್ದು, ಲೀಡರ್ ಆದವರು. ಹಾಗಾಗಿ ಇಲ್ಲಿ ಅರ್ಜುನ ನಾನು ಯುದ್ಧ ಮಾಡೋದಿಲ್ಲ, ಕಾಡಿಗೆ ಹೋಗ್ತೇನೆ ಅಂತ ಹೇಳಿದ್ರೆ ಏನಾಗುತ್ತೆ, ಅಲ್ಲಿ ಜನಸಾಮಾನ್ಯರಿಗೆ ಅವರು ತಪ್ಪು ಮಾಹಿತಿ ಕೊಟ್ಟಾಗೆ ಆಗುತ್ತೆ. ಹಾಗಾಗಿ ಅವನ ಕರ್ತವ್ಯ ಏನಿದೆ ಅದನ್ನ ಮಾಡೋದ್ರಿಂದ ಏನಾಗುತ್ತೆ, ಜನರಿಗೆ ಕೂಡ ಉತ್ತಮ ಒಂದು ನಾಯಕನಾಗ್ಲಿಕ್ಕೆ ಸಾಧ್ಯತೆ ಇದೆ. ನ ಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ಪಾರ್ಥನೆ, 3 ಲೋಕಗಳಲ್ಲಿಯೂ ನನಗೆ ನಿಯತವಾದ ಯಾವುದೇ ಕಾರ್ಯವಿಲ್ಲ. ನಾನು ಬಯಸುವ ವಸ್ತು ಯಾವುದೂ ಇಲ್ಲ. ನಾನು ಪಡೆಯಬೇಕಾದದ್ದು ಏನೂ ಇಲ್ಲ. ಆದರೂ ನಾನು ನಿಯಮಿತ ಕರ್ತವ್ಯಗಳಲ್ಲಿ ನಿರತನಾಗಿರುವೆ ಅಂತ ಹೇಳಿದ್ರೆ ಇಲ್ಲಿ ಕೃಷ್ಣ ಹೇಳುವಂಥದ್ದು ನಿರತನಾಗಿದ್ದೇನೆ, ಆದರೂ ನಾನು ನಿಯಮಿತ ಕರ್ತವ್ಯಗಳಲ್ಲಿ ನಿರತನಾಗಿದ್ದೇನೆ. ಅಂದ್ರೆ ಭಗವಂತ ಮಾಡಲೇಬೇಕು ಅಂತ ಹೇಳಿ ಯಾವುದೇ ಕೆಲಸ ಅಂತ ಇಲ್ಲ. ಆದ್ರೆ ಭಗವಂತ ಯಾವ ವಸ್ತುವನ್ನು ಬಯಸೋದು ಇಲ್ಲ, ಏನನ್ನು ಕೂಡ ಪಡೆಯಬೇಕು ಅಂತನೂ ಇಲ್ಲ. ಆದ್ರೂ ಭಗವಂತ ನಿಯಮಿತ ಕರ್ತವ್ಯವನ್ನು ಮಾಡ್ತಾ ಇದ್ದಾನೆ. ಯಾಕಂದ್ರೆ ನಮಗೆ ಒಂದು ಮಾರ್ಗದರ್ಶಕರಾಗಿ ಭಗವಂತನೇ ಮಾಡ್ತಾ ಇದ್ದಾನೆ ಕೆಲಸವನ್ನು, ಇನ್ನು ನಾವಾದ್ರೂ ಮಾಡ್ಲೇಬೇಕಲ್ಲ ಅಂತ ಹೇಳಿ ಈ ರೀತಿಯಾಗಿ ಗೈಡ್ ಮಾಡೋದಕ್ಕೋಸ್ಕರ. ಇಲ್ಲಿ ನೋಡ್ಬೋದು ಹೇಗೆ ತನ್ನ ತಂದೆಯ ಪಾದುಕೆಯನ್ನು ತಲೆ ಮೇಲೆ ಇಟ್ಕೊಂಡು ಕೊಡ್ತಾ ಇರುವಂಥದ್ದು ಈ ರೀತಿಯಾಗಿ. ಅರ್ಜುನನು ಹೇಳುತ್ತಾನೆ, ಕೃಷ್ಣಿಯ ಸಂತತಿಯವನಾದ ಕೃಷ್ಣನೇ, ಮನುಷ್ಯನು ಇಷ್ಟವಿಲ್ಲದಿದ್ದರೂ ಬಲಾತ್ಕಾರದಿಂದ ಪಾಪ ಕಾರ್ಯಗಳನ್ನು ಮಾಡಲು ಯಾವುದರಿಂದ ಪ್ರಚೋದಿತನಾಗುತ್ತಾನೆ? ಈಗ ಇಷ್ಟ ಇಲ್ಲದಿದ್ರೂ ಕೂಡ ಪಾಪ ಕಾರ್ಯ ಮಾಡ್ತಾನಲ್ಲ ಮನುಷ್ಯ, ಇದಕ್ಕೆ ಏನು ಯಾವುದರಿಂದ ಅವನು ಪ್ರಚೋದಿತನಾಗ್ತಾನೆ ಅಂತೇಳಿ ಇಲ್ಲಿ ಅರ್ಜುನನು ಕೇಳ್ತಾನೆ. ದೇವೋತ್ತಮ ಪರಮಪುರುಷನು ಹೇಳಿದನು, ಅರ್ಜುನ, ರಜೋಗುಣದ ಸಂಪರ್ಕದಿಂದ ಹುಟ್ಟಿ ಅನಂತರ ಕ್ರೋಧವಾಗಿ ಮಾರ್ಪಡುವ ಕಾಮವೇ ಇದಕ್ಕೆ ಕಾರಣವಾಗುತ್ತದೆ. ಇದು ಎಲ್ಲವನ್ನೂ ನುಂಗಿ ಹಾಕುವ ಈ ಜಗತ್ತಿನ ಪಾಪಪೂರಿತ ಶತ್ರು. ಸೊ ಇಲ್ಲಿ ರಜೋಗುಣದ ಸತ್ವ ರಜೋತಮ ರಜೋಗುಣದಲ್ಲಿ ಏನಾಗುತ್ತೆ, ರಜೋಗುಣದ ಸಂಪರ್ಕದಿಂದ ಹುಟ್ಟಿ ಅಂದ್ರೆ ಇಲ್ಲಿ ಡಿಸೈರ್ಸ್. ರಜೋಗುಣದವ್ರು ಹೇಗೆ ಅಂದ್ರೆ ಅವರಿಗೆ ಅತಿಯಾದ ಆಸೆ ಫುಲ್ಫಿಲ್ ಆಗೋದೇ ಇಲ್ಲ. ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಒಂದಷ್ಟು ಸಂಗ್ರಹಿಸ್ತಾರೆ ವಸ್ತುಗಳನ್ನು, ಇನ್ನೂ ಅಷ್ಟು ಬೇಕು ಮತ್ತಷ್ಟು ಬೇಕು ಅಂತೇಳಿ. ಇದರಿಂದ ಅವರಿಗೆ ಆ ಡಿಸೈರ್ಸ್ ಫುಲ್ಫಿಲ್ ಆಗಿಲ್ಲ ಅಂದ್ರೆ ಏನಾಗುತ್ತೆ, ಕೋಪ ಉಂಟಾಗ್ತದೆ. ಕೋಪದಿಂದ ಏನಾಗುತ್ತೆ, ಈ ಕೋಪಕ್ಕೆ ಕಾರಣ ಯಾವುದು, ಕಾಮವೇ ಇದಕ್ಕೆ ಕಾರಣ. ಡಿಸೈರ್ಸ್, ಇಚ್ಛೆಗಳು, ಇದು ಎಲ್ಲವನ್ನು ನುಂಗಿ ಹಾಕುವ ಈ ಜಗತ್ತಿನ ಪಾಪಪೂರಿತ ಶತ್ರು. ಅರ್ಜುನ ಉವಾಚ ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೂರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವಾ ನಿಯೋಜಿತಃ. ಅರ್ಜುನನು ಹೇಳುತ್ತಾನೆ, ವೃಷ್ಣಿಯ ಸಂತತಿಯವನಾದ ಕೃಷ್ಣನೇ, ಮನುಷ್ಯನು ಇಷ್ಟವಿಲ್ಲದಿದ್ದರೂ ಬಲಾತ್ಕಾರದಿಂದ ಪಾಪ ಕಾರ್ಯಗಳನ್ನು ಮಾಡಲು ಯಾವುದರಿಂದ ಪ್ರಚೋದಿತನಾಗುತ್ತಾನೆ? ಸೊ ಇಲ್ಲಿ ನೋಡ್ಬೋದು ನೀವು, ಲಸ್ಟ್, ಗ್ರೀಡ್, ಇಗ್ನೋರೆನ್ಸ್, ಫಾಲ್ಸ್ ಪ್ರೈಡ್, ಅಟ್ಯಾಚ್ಮೆಂಟ್, ಈ ರೀತಿಯಾಗಿ ಎಲ್ಲವೂ ಇರ್ತದೆ. ಇದರಿಂದಾಗಿ ಪಾಪ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾನೆ. ಇದು ಆಕ್ಚುಲಿ ರಿಪೀಟ್ ಆಗಿದೆ ಇಲ್ಲಿ. ಶ್ರೀ ಭಗವಾನುವಾಚ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವಃ ಮಹಾಶನೋ ಮಹಾಪಾಪ್ಮಾ ವಿದ್ಯೇನಾಮಿಹ ವೈರಿಣಂ.
ಓಕೆ. ಸೊ ಇಲ್ಲಿ ದೇವೋತ್ತಮ ಪರಮಪುರುಷನು ಹೇಳಿದನು, ಅರ್ಜುನ ರಜೋಗುಣದ ಸಂಪರ್ಕದಿಂದ ಹುಟ್ಟಿ ಅನಂತರ ಕ್ರೋಧವಾಗಿ ಮಾರ್ಪಡುವ ಕಾಮವೇ ಇದಕ್ಕೆ ಕಾರಣವಾಗ್ತದೆ. ಇದು ಎಲ್ಲವನ್ನು ನುಂಗಿ ಹಾಕುವ ಈ ಜಗತ್ತಿನ ಪಾಪಪೂರಿತ ಶತ್ರು. ಇಲ್ಲಿ ನೋಡ್ಬೋದು ನೀವು, ಈ ಬೆಂಕಿ ಕಟ್ಟಿಗೆಯನ್ನು ಉರಿಸುವಾಗ ಮೊದಲಿಗೆ ಹೊಗೆ ಬರ್ತದೆ, ನಂತರ ಬೆಂಕಿ ಕಾಣಿಸಿಕೊಳ್ಳುವಂಥದ್ದು. ಆ ಹೊಗೆಯನ್ನು ಇಲ್ಲಿ ಮನುಷ್ಯನಿಗೆ ಹೋಲಿಸಲಾಗ್ತದೆ. ನಂತರ ಇಲ್ಲಿ ಭ್ರೂಣದಲ್ಲಿ ಮಗು, ಅದಕ್ಕಿಂತ ಮುಂಚೆ ಕನ್ನಡಿಯಲ್ಲಿ ಧೂಳು, ಇದನ್ನು ಪಕ್ಷಿಗಳಿಗೆ ಹೋಲಿಸಲಾಗ್ತದೆ. ಇನ್ನು ಓಕೆ, ಒಂದು ನಿಮಿಷ. ನಂತರ ಮರಕ್ಕೆ ತುಂಬಾ ಕಷ್ಟ ಅಂತ ಹೇಳಿದ್ರೆ ಅದು 5,000 ವರ್ಷ ಮಳೆ ಬಿಸಿಲಿಗೆ ಹಾಗೆ ನಿಂತಿರ್ತದೆ. ಈಗ ಸುಲಭವಾಗಿ ಕೃಷ್ಣ ಪ್ರಜ್ಞೆಗೆ ಬರ್ಲಿಕ್ಕೆ ಸಾಧ್ಯ ಮನುಷ್ಯನಿಗೆ ಮಾತ್ರ. ಆಕ್ಚುಲಿ ಇಲ್ಲಿ ಒಂದು ಶ್ಲೋಕ ಇದಾಗಿದೆ, ಇದು 38ನೇ ಶ್ಲೋಕದಲ್ಲಿ ಬರುವಂತದ್ದು. ಏನಂತ ಹೇಳಿದ್ರೆ, ಹೊಗೆಯು ಬೆಂಕಿಯನ್ನು ಮುಚ್ಚುವಂತೆ, ಧೂಳು ಕನ್ನಡಿಯನ್ನು ಮುಚ್ಚುವಂತೆ, ಗರ್ಭಕೋಶವು ಭ್ರೂಣವನ್ನು ಮುಚ್ಚುವಂತೆ, ವಿವಿಧ ಪ್ರಮಾಣಗಳ ಕಾಮವು ಜೀವಿಯನ್ನು ಮುಚ್ಚುತ್ತದೆ. ಇದು ಬರ್ಬೇಕಿತ್ತಿಲ್ಲಿ, ಸ್ಲೈಡಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ. ಚೈತನ್ಯ ಮಹಾಪ್ರಭುಗಳು ಶಿಕ್ಷಾಷ್ಟಕಮಲ್ಲಿ ಹೇಳ್ತಾರೆ, ಚೇತೋ ದರ್ಪಣ ಮಾರ್ಜವಂ ಬಹವ ಮಹಾದಾವಾಗ್ನಿ ನಿರ್ವಾಪಣಂ. ದರ್ಪಣ ಅಂತ ಹೇಳಿದ್ರೆ ಕನ್ನಡಿ. ಸೊ ಇಲ್ಲಿ ಹೊಗೆಯನ್ನು ಇಲ್ಲಿ ಇದು ಹೊಗೆಯನ್ನು ಇಲ್ಲಿ ಮನುಷ್ಯನಿಗೆ ಹೋಲಿಸಲಾಗ್ತದೆ. ಬೆಂಕಿಯಲ್ಲಿ ಹೊಗೆ ಇದ್ದ ಹಾಗೆ, ಅಂದ್ರೆ ಸ್ವಲ್ಪ ಹೊತ್ತಿನ ನಂತರ ಹೊಗೆ ಹೋಗುತ್ತೆ, ಬೆಂಕಿ ಆಗುತ್ತೆ. ಧೂಳಲ್ಲಿ ಕನ್ನಡಿ ಅಂತ ಹೇಳಿದ್ರೆ ಪಕ್ಷಿ, ಭ್ರೂಣದಲ್ಲಿ ಮಗು ಅಂದ್ರೆ ಮರ. ಯಾಕೆ ಈ ರೀತಿ ಹೋಲಿಸ್ತಿದ್ದಾರೆ ಅಂತ ಹೇಳಿದ್ರೆ, ಮನುಷ್ಯನಿಗೆ ಕೃಷ್ಣ ಪ್ರಜ್ಞೆ ತೆಗೆದುಕೊಳ್ಳೋದಕ್ಕೆ ತುಂಬಾ ಚಾನ್ಸ್ ಇರುತ್ತೆ, ಆದ್ರೆ ಪಕ್ಷಿಗೆ ಕಷ್ಟ, ಯಾಕಂದ್ರೆ ಮನುಷ್ಯರಿಗಿಂತ ಕಷ್ಟ ಅದಕ್ಕೆ, ಹಾಗಾಗಿ ಧೂಳಿಗೆ ಹೋಲಿಸ್ತಾರೆ. ಮರಗಳಿಗೆ ಇನ್ನೂ ಜಾಸ್ತಿ ಕಷ್ಟ, ಯಾಕೆಂತ ಹೇಳಿದ್ರೆ ಕೆಲವು ಮರಗಳು 5,000 ವರ್ಷ ನಿಂತೇ ಇರ್ತದೆ. ಕೃಷ್ಣನ ಸಮಯದಿಂದಲೂ ಕೂಡ ಮರ ಇದ್ದದ್ದು ಉಂಟು. ಬಿಸಿಲು, ಉರಿ, ಮಳೆ, ಗಾಳಿಗೆ ಅದು ಹಾಗೆ ನಿಂತಿರ್ತದೆ. ಹಾಗೆ ಇಲ್ಲಿ ಗರ್ಭದ ಶಿಶು, ಇದನ್ನು ಇಲ್ಲಿ ಗೋಣಿ ಚೀಲದಲ್ಲಿ ಹಾಕಿ ಉಸಿರು ಕಟ್ಟುವಂತೆ ಮಗುವಿಗೆ ಆಗುತ್ತೆ ಅಂತ ಹೇಳಲಾಗ್ತದೆ. ಇದು ಭಾಗವತಮಲ್ಲಿ ಇದೆ, ಯಾವ ರೀತಿಯಾಗಿ ಗರ್ಭದಲ್ಲಿ ಶಿಶು ಒಂದು ಕಷ್ಟವನ್ನು ಪಡುತ್ತೆ ಅಂತೇಳಿ. ಹಾಗೆ ಅದಕ್ಕೆ 7 ತಿಂಗಳಾದಾಗ ಅದಕ್ಕೆ ಪ್ರಜ್ಞೆ ಬರುತ್ತೆ. ಬಂದಾಗ ತಾಯಿಗೆ ಹೊಡಿಲಿಕ್ಕೆ ಶುರು ಮಾಡುತ್ತೆ. ಆಗ ಅದು ಕೂಗ್ತಾ ಇರುತ್ತೆ, ಕೃಷ್ಣ ಯಾಕೆ ನನ್ಗೆ ಈ ಕಷ್ಟ ಕೊಟ್ಟಿದ್ಯಾ ಅಂತೇಳಿ. ಆಗ ಕೃಷ್ಣ ಬಂದು ಹೇಳ್ತಾನಂತೆ, ನೋಡು ನೀನು ಈ ಒಂದು 20 ಜನ್ಮ ಹಿಂದಿದ ಜನ್ಮದನ್ನೆಲ್ಲ ತೋರಿಸ್ತಾರೆ, ಈ ಜನ್ಮದಲ್ಲಿ ಏನ್ ಮಾಡಿದ್ಯಾ ನೋಡು ಅಂತೇಳಿ. ಆಗ ಮಗು ಒಪ್ಪಿಕೊಳ್ಳುತ್ತೆ, ಹೌದು ನಾನು ನಿನ್ನ ಭಕ್ತಿ ಸೇವೆಯನ್ನು ಮಾಡ್ಲಿಲ್ಲ, ನಾನು ಇಂದ್ರಿಯ ಸುಖವನ್ನಷ್ಟೇ ಮಾಡಿದ್ದೇನೆ, ನಿನ್ನನ್ನು ಮರೆತು ಬಿಟ್ಟಿದ್ದೇನೆ, ಅದಕ್ಕೆ ನನಗೆ ಈ ಕಷ್ಟ ಬಂದಿದೆ ಅಂತೇಳಿ. ಸರಿ, ನಾನು ಇಲ್ಲಿಂದ ಹೊರಗೆ ಬಂದ ಮೇಲೆ ನಿನ್ನ ಭಕ್ತಿ ಸೇವೆ ಮಾಡ್ತೇನೆ ಅಂತ ಹೇಳುತ್ತೆ. ಆದ್ರೆ ಅದು ಹೊರಗೆ ಬಂದ ನಂತರ ಮತ್ತೆ ಇಂದ್ರಿಯ ಸುಖವನ್ನೇ ಮಾಡುವಂಥದ್ದು, ಕೃಷ್ಣನನ್ನು ಮರೆಯುತ್ತೆ. ಹಾಗಾಗಿ ಇಲ್ಲಿ ಹೇಳುವಂಥದ್ದು, ಮನುಷ್ಯನಿಗೆ ಭಗವಂತನ ಕಡೆಗೆ ಹೋಗ್ಲಿಕ್ಕೆ ತುಂಬಾ ಅವಕಾಶ ಇದೆ. ಇದನ್ನು ಒಂದು ಉದಾಹರಣೆ ಮೂಲಕ ನೋಡೋದಾದ್ರೆ, ಈಗ ಇಮೋಷನಲ್ ಕ್ವೋಷಂಟ್, ಇಂಟೆಲಿಜೆಂಟ್ ಕ್ವೋಷಂಟ್ ಮತ್ತು ಸ್ಪಿರಿಚುವಲ್ ಕ್ವೋಷಂಟ್, ಇದನ್ನು ನೋಡೋದಾದ್ರೆ, ಈಗ ಲ್ಯಾಪ್ಟಾಪಿಗೆ ಇಂಟೆಲಿಜೆಂಟ್ ಕ್ವೋಷಂಟ್ ಇದೆ, ಹಸುವಿನಲ್ಲಿ ಇಂಟೆಲಿಜೆಂಟ್ ಕ್ವೋಷಂಟ್ ಇದೆ, ಮತ್ತು ಮನುಷ್ಯನಲ್ಲಿ ಕೂಡ ಇಂಟೆಲಿಜೆಂಟ್ ಇದೆ. ಆಮೇಲೆ ಇಮೋಷನಲ್ ಬಂದಾಗ ಕಂಪ್ಯೂಟರ್ಗೆ ಇಮೋಷನಲ್ ಇರೋದಿಲ್ಲ, ಹಸುವಿಗೆ ಇಮೋಷನಲ್ ಆಗ್ತದೆ, ಮನುಷ್ಯನಿಗೆ ಕೂಡ ಆಗ್ತದೆ. ಸ್ಪಿರಿಚುವಲ್ ಬಂದಾಗ ಕಂಪ್ಯೂಟರ್ಗೆ ಕೂಡ ಸಾಧ್ಯ ಇಲ್ಲ, ಹಸುವಿಗೆ ಕೂಡ ಸಾಧ್ಯ ಇಲ್ಲ, ಆದ್ರೆ ಮನುಷ್ಯರಿಗೆ ಮಾತ್ರ ಸಾಧ್ಯತೆ ಇದೆ. ಹಾಗಾಗಿ ಮನುಷ್ಯ ಜನ್ಮ ಇರುವಂಥದ್ದು ಆತ್ಮ ಸಾಕ್ಷಾತ್ಕಾರಕ್ಕಾಗಿ, ಇಂದ್ರಿಯ ಸುಖಕ್ಕಾಗಿ ಅಲ್ಲ ಅಂತ ತಾವು ತಿಳಿಬೇಕು. ಓಕೆ, ಇದನ್ನ ಇನ್ನೂ ಒಂದು ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕಂದ್ರೆ, ಈ ಕನ್ನಡಿಯನ್ನು ದೇಹವೆಂಬ ಕನ್ನಡಿ ಅಂದ್ರೆ, ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಮೊದಲಿಗೆ ದೇಹದಲ್ಲಿ ಅಂದ್ರೆ ಈ ಕನ್ನಡಿಯಲ್ಲಿ ಧೂಳಿದ್ರೆ 2ನೇ ಕನ್ನಡಿ ಕಾಣೋದಿಲ್ಲ. ಅಂದ್ರೆ ಇಲ್ಲಿ ಧೂಳನ್ನು ಇಲ್ಲಿ ಕಾಮಕ್ಕೆ ಹೋಲಿಸಿದ್ದಾರೆ ಪ್ರಭುಪಾದರು. ಅಂದ್ರೆ ಇದು ಕ್ಲೀನ್ ಆದ್ರೆ ಮನಸ್ಸು ಕಾಣ್ತದೆ. 2ನೇ ಕನ್ನಡಿ ಅಂದ್ರೆ ಮನಸ್ಸು.
ಧೂಳಿದ್ರೆ ಕಾಣಿಸೋದಿಲ್ಲ ಮನಸ್ಸು. ಸೊ ಮನಸ್ಸಿನಿಂದ ಧೂಳು ತೆಗೆದ್ರೆ ಬುದ್ಧಿ ಕಾಣುತ್ತೆ. ಬುದ್ಧಿ ಕ್ಲೀನ್ ಆದ್ರೆ ಆತ್ಮ ಕಾಣುತ್ತೆ. ಆತ್ಮ ಕ್ಲೀನ್ ಆದ್ರೆ ಪರಮಾತ್ಮ ಕಾಣ್ತಾನೆ. ಒಂದಕ್ಕಿಂತ ಒಂದು ಶ್ರೇಷ್ಠ ಎಂದು ಪ್ರಭುಪಾದರು ಹೇಳ್ತಾರೆ. ಹಾಗಾಗಿ ಪಂಚೇಂದ್ರಿಯಗಳು ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ಇಂದ್ರಿಯಗಳು ಪೂರ್ತಿ ಕಂಟ್ರೋಲ್ಗೆ ಬರ್ತದೆ, ಮನಸ್ಸು ಸರಿಯಾಗಿರ್ತದೆ. ಆಗ ಬುದ್ಧಿಯೂ ಚುರುಕಾಗುತ್ತೆ, ಆತ್ಮವು ಅದರ ನಿಜವಾದ ಪೊಸಿಷನ್ಗೆ ಹೋಗ್ತದೆ ಅಂತ ಪ್ರಭುಪಾದರು ಹೇಳ್ತಾರೆ. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೇಯ ದುಷ್ಪುರೇಣಾನಲೇನ ಚ. ಹೀಗೆ ಪ್ರಾಜ್ಞನಾದ ಜೀವಿಯ ಶುದ್ಧ ಪ್ರಜ್ಞೆಯನ್ನು ಅವನ ನಿತ್ಯ ವೈರಿಯು ಕಾಮರೂಪದಿಂದ ಆವರಿಸುತ್ತದೆ. ಅದಕ್ಕೆ ತೃಪ್ತಿ ಎನ್ನುವುದೇ ಇಲ್ಲ, ಅದು ಅಗ್ನಿಯಂತೆ ಉರಿಯುತ್ತಿರುತ್ತದೆ. ಏನಾಗ್ತದೆ, ಡಿಸೈರ್ಸ್, ಇದಕ್ಕೆ ಎಂಡ್ಲೆಸ್ ಡಿಸೈರ್ಸ್ ಅಂತ ಹೇಳ್ತಾರೆ. ಅದು ಫುಲ್ಫಿಲ್ ಆಗೋದೇ ಇಲ್ಲ. ಒಂದು ಫುಲ್ಫಿಲ್ ಆದ್ರೆ ಮತ್ತೊಂದು ಇಚ್ಛೆ ಇರುತ್ತದೆ. ಹೀಗೆ ಇದು ಯಾವಾಗಲೂ ಅತೃಪ್ತತೆಯಿಂದ ಇರೋ ಕಾರಣ ನಾವು ಏನ್ ಮಾಡ್ಬೇಕು, ಇದಕ್ಕೆ ಕಡಿವಾಣ ಹಾಕ್ಬೇಕು. ಕಡಿವಾಣ ಹಾಕ್ಬೇಕಾದ್ರೆ ನಾವು ನಮ್ಮ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ಬೇಕು. ತಸ್ಮಾತ್ ತ್ವಮಿಂದ್ರಿಯಾಣಾಧೌ ನಿಯಮ್ಯ ಭರತರ್ಷಭಾ ಪಾಪ್ಮಾನಂ ಪ್ರಜಹೀಹೇನಂ ಜ್ಞಾನ ವಿಜ್ಞಾನ ನಾಶನಂ. ಆದುದರಿಂದ ಭರತ ವಂಶಜರಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಪ್ರಾರಂಭದಲ್ಲಿಯೇ ಇಂದ್ರಿಯಗಳನ್ನು ನಿಯಂತ್ರಿಸಿ ಪಾಪದ ಮಹಾಸಂಕೇತವಾದ ಕಾಮಕ್ಕೆ ಕಡಿವಾಣ ಹಾಕು. ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರಗಳನ್ನು ನಾಶ ಮಾಡುವ ಈ ಕಾಮವನ್ನು ಧ್ವಂಸ ಮಾಡು. ಹಾಗಾಗಿ ಪ್ರಾರಂಭದಲ್ಲಿಯೇ ನಾವು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಬೇಕು. ಹೇಗೆ ಕಂಟ್ರೋಲ್ ಮಾಡಬೇಕು? ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಬೇಕು. ಜಪಿಸೋದ್ರಿಂದ ಏನಾಗುತ್ತೆ, ನಮ್ಮ ಹೃದಯದಲ್ಲಿ ಎಷ್ಟೋ ಜನ್ಮಗಳಿಂದ ಸಂಗ್ರಹವಾಗಿರುವ ಕಾಮ, ಕ್ರೋಧ, ಮದ, ಲೋಭ, ಮೋಹ, ಮಾತ್ಸರ್ಯ ಎಲ್ಲವೂ ಕೂಡ ಹೋಗುತ್ತೆ. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿದಾಗ ನಮ್ಮೊಳಗೆ ಪರಮಾತ್ಮ ಆಕ್ಟಿವ್ ಆಗ್ತಾನೆ. ಪರಮಾತ್ಮನಿಗೂ ಈಗ ಪರಮಾತ್ಮ ಹೇಗೆ ನಮ್ಮೊಳಗಿರುವ ಹೃದಯದಲ್ಲಿರುವ ಪರಮಾತ್ಮ ಮತ್ತೆ ಭಗವಂತ, ನಮ್ಮ ಮತ್ತು ಭಗವಂತನ ನಡುವೆ ಅವನು ಇಂಟರ್ಮೀಡಿಯೇಟ್ ಆಗಿರ್ತಾನೆ. ಸೊ ಹೀಗಾಗಿ ನಮಗೆ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋದ್ರಿಂದ ನಮಗೆ ಭಗವಂತನ ನಾವು ಮಾತ್ರ, ಅಲ್ಲಿ ಬೇರೆ ಯಾರು ಕೂಡ ಇರೋದಿಲ್ಲ, ನೇರವಾದ ಕನೆಕ್ಷನ್, ಗೋಲೋಕೇರ ಪ್ರೇಮ ಧ್ವನಿ ಅಂತ ಹೇಳಲಾಗ್ತದೆ ಹರೇ ಕೃಷ್ಣ ಮಹಾಮಂತ್ರವನ್ನು. ಇದು ಜಪಿಸೋದ್ರಿಂದ ಏನಾಗ್ತದೆ, ನಮ್ಮ ಇಂದ್ರಿಯಗಳು ಕಂಟ್ರೋಲಲ್ಲಿ ಇರುತ್ತೆ, ಮನಸ್ಸು ಕೂಡ ಕಂಟ್ರೋಲಲ್ಲಿ ಇರುತ್ತೆ. ಇದನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ಇನ್ನಷ್ಟು ವಿವರವಾಗಿ ತಿಳಿಯಲಿದ್ದೇವೆ. ಸೊ ಈಗ ನಾವು ವೇದಿಕೆಗಳನ್ನು ನೋಡೋದಾದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲಿಗೆ ಬಾಡಿಲಿ ಪ್ಲಾಟ್ಫಾರ್ಮ್ ಅಂತ ಹೇಳಿದ್ರೆ ಅನ್ನಮಯ ಕೋಶ, ದೈಹಿಕ ವೇದಿಕೆ. ಇದು ತಮೋಗುಣದವರ ಲಕ್ಷಣ ಆಗಿರುತ್ತೆ. ಅವ್ರಿಗೆ ಏನು ಅಂತ ಹೇಳಿದ್ರೆ ತಿನ್ಲಿಕ್ಕೆ ಸಿಕ್ಕಿದ್ರೆ ಸಾಕು, ತಿನ್ಲಿಕ್ಕೆ ಮತ್ತೆ ಮಲಗ್ಲಿಕ್ಕೆ, ಇಷ್ಟೇ. ಅವರಿಗೆ ಭಗವಂತನ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಇರೋದಿಲ್ಲ. ಕೆಲಸ ಮಾಡೋದು, ತಿನ್ನೋದು, ಮಲಗೋದು, ಇಷ್ಟೇ ಅವರದ್ದು ಜೀವನದ ಒಂದು ದಿನಚರಿ ಆಗಿರುತ್ತೆ. ನಂತರ ಇಂದ್ರಿಯ ವೇದಿಕೆ ಅಂತ ಹೇಳಿದ್ರೆ ಪ್ರಾಣಮಯ ಕೋಶ. ಇವರು ನಿಯಮಿತವಾಗಿ ಒಂದಿಷ್ಟು ಕೆಲಸ ಮಾಡಿದ್ರೆ ಸಾಕಾಗ್ತದೆ, ಆದ್ರೆ ಅವರಿಗೆ ಡಿಸೈರ್ಸ್ ಫುಲ್ಫಿಲ್ ಆಗೋದೇ ಇಲ್ಲ. ಹೆಚ್ಚು ಹೆಚ್ಚು ಕೊಳ್ಳುಬಾಕ ಸಂಸ್ಕೃತಿ ಅಂತಾರಲ್ಲ, ಆ ರೀತಿಯಾಗಿ ಹೆಚ್ಚು ಹೆಚ್ಚು ಖರೀದಿಸುವಂಥದ್ದು, ಈ ರೀತಿಯಾಗಿ ಅವರ ಒಂದು ದಿನಚರಿ ಇರುತ್ತೆ. ಅವರಿಗೆ ಕೂಡ ಆಧ್ಯಾತ್ಮಿಕದಲ್ಲಿ ಆಸಕ್ತಿ ಇರೋದಿಲ್ಲ. ಅವರನ್ನು ಫ್ಯಾಮಿಲಿಯನ್ನು ಚೆನ್ನಾಗಿ ನೋಡ್ಕೊಳ್ತಾರೆ, ಜನರೆಲ್ಲ ಅವರನ್ನು ಗ್ರೇಟ್, ಶಬಾಸ್ ಅಂತ ಹೇಳ್ತಾರೆ. ಬಟ್ ಅವರಿಗೆ ಆಧ್ಯಾತ್ಮಿಕದಲ್ಲಿ ಆಸಕ್ತಿ ಇರೋದಿಲ್ಲ. ಇದು ರಜೋಗುಣದವರ ಲಕ್ಷಣವಾಗಿರುತ್ತೆ. ಇನ್ನು ಮೂರನೇದು ಮೆಂಟಲ್ ಪ್ಲಾಟ್ಫಾರ್ಮ್ ಅಂದ್ರೆ ಮಾನಸಿಕ ವೇದಿಕೆ. ಇಲ್ಲಿ ಮನೋಮಯ ಕೋಶ ಅಂದ್ರೆ ಇಲ್ಲಿ ಸತ್ವಗುಣ. ಇವ್ರು ಹೇಗೆಂದ್ರೆ ಈ ಸೈಂಟಿಸ್ಟ್, ಪೋಯೆಟ್ ಎಲ್ಲ ಇರ್ತಾರಲ್ಲ, ಅವರು ಪೀಸ್ಫುಲ್ ಆಗಿರ್ತಾರೆ, ಒಳ್ಳೆಯ ಪುಸ್ತಕಗಳು ಓದ್ತಾರೆ, ಆದರೆ ಆಧ್ಯಾತ್ಮಿಕ ಜ್ಞಾನ ಇರೋದಿಲ್ಲ, ಅದಕ್ಕೆ ಅವ್ರಿಗೆ ಮನಸ್ಸು ಕೊಡೋದಿಲ್ಲ ಅವರು. ನಂತರ ಇಂಟೆಲೆಕ್ಚುವಲ್ ಪ್ಲಾಟ್ಫಾರ್ಮ್ ಅಂದ್ರೆ ಬೌದ್ಧಿಕ ವೇದಿಕೆ. ಇದು ಜ್ಞಾನಮಯ ಕೋಶ. ಇದರಲ್ಲಿ ಅವನು ಯೋಚಿಸ್ತಾನೆ, ನಾನು ಯಾರು, ಆತ್ಮ ಯಾರು, ಆತ್ಮಕ್ಕೆ ಪರಮಾತ್ಮಕ್ಕೆ ಏನು ಕನೆಕ್ಷನ್ ಅಂತ ಆಲೋಚನೆ ಮಾಡ್ತಾನೆ.
ಆಲೋಚನೆ ಮಾಡಲು ಶುರು ಮಾಡ್ತಾನೆ. ಇದಕ್ಕೆ ಉದಾಹರಣೆಯಾಗಿ ಹೇಳಲಾಗ್ತದೆ, ಚೈತನ್ಯ ಮಹಾಪ್ರಭುಗಳ ಶಿಷ್ಯರಾಗಿದ್ದ ಸನಾತನ ಗೋಸ್ವಾಮಿ ಅವರು ಕೇಳುವಂಥದ್ದು ಚೈತನ್ಯ ಮಹಾಪ್ರಭುಗಳ ಜೊತೆ ಅಂತ ಹೇಳಿದ್ರೆ, ಸನಾತನ ಗೋಸ್ವಾಮಿ ಅವರು ಸ್ಕಾಲರ್ ಆಗಿರ್ತಾರೆ. ಅವರನ್ನೆಲ್ಲರೂ ಕೂಡ ಪಂಡಿತ ಅಂತ ಕರಿತಾ ಇರ್ತಾರೆ. ಆದ್ರೂ ಅವರು ಕೇಳುವಂಥದ್ದು, ಕಿಯಾಮಿ, ನಾನು ಯಾರು, ನಾನು ಯಾಕೆ ಕಷ್ಟದಲ್ಲಿದ್ದೇನೆ, ಯಾವುದು ಕಷ್ಟ? ಜನ್ಮ, ಮೃತ್ಯು, ಜರ, ವ್ಯಾಧಿ, ತ್ರಿವಿಧ ಕ್ಲೇಶಗಳು. ಈ ಒಂದು ಆದಿ ಭೌತಿಕ್, ಆದಿ ದೈವಿಕ್, ಆಧ್ಯಾತ್ಮಿಕ್. ಆದಿ ಭೌತಿಕ್ ಅಂತ ಹೇಳಿದ್ರೆ ಈಗ ಸುನಾಮಿ, ಅರ್ಥ್ಕ್ವೇಕ್, ಭೂಕಂಪ ಈ ರೀತಿಯಾಗಿ ಆಗುವಂಥದ್ದು. ಆದಿ ದೈವಿಕ್ ಅಂತ ಹೇಳಿದ್ರೆ ಈ ಒಂದು ಅದೇ ಸುನಾಮಿ, ಅರ್ಥ್ಕ್ವೇಕ್, ಭೂಕಂಪ ಈ ರೀತಿಯಾಗಿ ಆಗುವಂಥದ್ದು. ಇನ್ನು ಆಧ್ಯಾತ್ಮಿಕ ಅಂತ ಹೇಳಿದ್ರೆ ನಾವು ಬಿದ್ದು ಪೆಟ್ಟು ಮಾಡಿಕೊಳ್ಳುವಂಥದ್ದು, ನಮ್ಮದೇ ದೇಹ ಮನಸ್ಸಿನಿಂದ ಆಗುವಂಥದ್ದು. ನಂತರ ಆದಿ ಭೌತಿಕ್, ಈ ಸೊಳ್ಳೆ ಕಚ್ಚುವಂಥದ್ದು, ಇದರಿಂದ ಮಲೇರಿಯಾ ಮುಂತಾದವು ಬರುವಂಥದ್ದು. ಹೀಗೆ ಕೇಳುವಂಥದ್ದು, ಈ 3 ಕ್ಲೇಶಗಳು ಯಾಕೆ ಬರ್ತಾ ಇದೆ, ಯಾಕೆ ಈ ತ್ರಿವಿಧ ಕ್ಲೇಶಗಳು, ಯಾಕೆ ಮೃತ್ಯು ಬರುತ್ತೆ, ಯಾಕೆ ಏಜ್ ಆಗ್ತದೆ, ಯಾಕೆ ರೋಗ ಬರ್ತದೆ, ಪ್ರಕೃತಿ ಅಂದ್ರೆ ಏನು, ಭಗವಂತನಿಗೂ ನಮಗೂ ಏನು ಸಂಬಂಧ, ಈ ರೀತಿಯಾದ ಪ್ರಶ್ನೆಗಳು ನಮ್ಮಲ್ಲಿ ಬರಬೇಕು ಅಂತ ಹೇಳಲಾಗ್ತದೆ. ನಂತರದಲ್ಲಿ ಆಧ್ಯಾತ್ಮಿಕ ವೇದಿಕೆ. ಯೂಶುವಲಿ ನಮಗೆ ಈ ಪ್ರಶ್ನೆಗಳು ಬಂದಾಗ ಸಾವು ಯಾಕೆ ಬರ್ತದೆ ಅಂತ ಹೇಳಿ ಈ ಪ್ರಶ್ನೆ ಬರ್ತದೆ. ಇದೆಲ್ಲವೂ ಪ್ರಶ್ನೆಗಳು ನಮಗೆ ಬಂದ್ರೆ ನಂತರ ಆಧ್ಯಾತ್ಮಿಕ ವೇದಿಕೆಯಲ್ಲಿ ಅದಕ್ಕೆ ಸೊಲ್ಯೂಷನ್ ಏನಂತ ಹೇಳಿದ್ರೆ, ಇದರಲ್ಲಿ ಗೊತ್ತಾಗುತ್ತೆ, ನಾನು ಈ ದೇಹವಲ್ಲ, ನಾನು ಆತ್ಮ ಮತ್ತು ಪರಮಾತ್ಮನಿಗೆ ಏನು ಕನೆಕ್ಷನ್. ಆತ್ಮ ಯಾವಾಗ್ಲೂ ಪರಮಾತ್ಮನ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂಥದ್ದು. ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಏನು ನಾವು ಜಪಿಸ್ತೇವೆ, ಇದು ನಾವು ಸೇವೆ ಮಾಡುವಂಥದ್ದು, ಭಗವಂತನ ಸಂತೋಷದಲ್ಲಿ ಪಾಲ್ಗೊಳ್ಳುವಂಥದ್ದು. ಇಲ್ಲಿ ಅವನು ಪ್ರಾಕ್ಟಿಕಲ್ ಆಗಿ ತೊಡಗಿಸ್ತಾನೆ. ಹಾಗಾಗಿ ಕೃಷ್ಣ ಪ್ರಜ್ಞೆ ಉದ್ದೇಶ ಏನಂತ ಹೇಳಿದ್ರೆ, ಜನರನ್ನು, ಈಗ ನೀವೆಲ್ಲರೂ ಕೂಡ ಈ ಒಂದು ಸತ್ವಗುಣದಲ್ಲಿ ಇರೋ ಕಾರಣ ನಿಮಗೆ ಈ ಒಂದು ಭಗವದ್ಗೀತೆಯ ತರಗತಿಯನ್ನು ಕೇಳೋದಕ್ಕೆ ಅವಕಾಶ ಸಿಕ್ಕಿದೆ. ಇದು ನಿಮ್ಮ ಪೂರ್ವಜನ್ಮದ ಪುಣ್ಯ ಕೂಡ. ಸೊ ಇದರಿಂದ ಏನಾಗ್ತದೆ, ಈ ಒಂದು ಸತ್ವಗುಣದಲ್ಲಿದ್ದೀರಾ, ಈ ಒಂದು ಆಧ್ಯಾತ್ಮಿಕ ವೇದಿಕೆಗೆ ಬರ್ಲಿಕ್ಕೆ ತುಂಬಾ ಸುಲಭ. ಇದಕ್ಕೆ ಕೃಷ್ಣ ಪ್ರಜ್ಞೆಯ ಉದ್ದೇಶ ಏನಂದ್ರೆ ಜನರನ್ನು ಈ ಆಧ್ಯಾತ್ಮಿಕ ವೇದಿಕೆಗೆ ತರುವಂಥದ್ದು. ಇಂದ್ರಿಯಾಣಿ ಪರಾಣ್ಯಾಹುರಿಂದ್ರಿಯೇಭ್ಯಃ ಪರಂ ಮನಃ ಮನಸ್ಸಸ್ತು ಪರಾ ಬುದ್ಧಿರ್ಯೋ ಬುದ್ಧಿ ಪರತಸ್ತು ಸಹ. ಕ್ರಿಯಾಶಾಲಿಯಾದ ಇಂದ್ರಿಯಗಳು ಜಡ ವಸ್ತುವಿಗಿಂತ ಶ್ರೇಷ್ಠ, ಮನಸ್ಸು ಇಂದ್ರಿಯಗಳಿಗಿಂತ ಶ್ರೇಷ್ಠ, ಬುದ್ಧಿಯು ಮನಸ್ಸಿಗಿಂತ ಇನ್ನೂ ಬಹು ಶ್ರೇಷ್ಠ ಮತ್ತು ಆತ್ಮನು ಬುದ್ಧಿಗಿಂತ ಬಹು ಶ್ರೇಷ್ಠನು. ಸೊ ಯಾವುದು ಕ್ರಿಯಾಶಾಲಿಯಾದ ಇಂದ್ರಿಯಗಳು ಜಡವಸ್ತುವಿಗಿಂತ ಶ್ರೇಷ್ಠ ಅಂತ ಹೇಳಿದ್ರೆ, ಈ ಒಂದು ಶರೀರಕ್ಕಿಂತ ಇಂದ್ರಿಯಗಳು, ಕಣ್ಣು, ಮೂಗು, ನಾಲಿಗೆ, ಚರ್ಮ, ಕಿವಿ, ಇದು ಶ್ರೇಷ್ಠವಾಗಿರ್ತದೆ. ಅದಕ್ಕಿಂತ ಶ್ರೇಷ್ಠ ಯಾವುದು? ಮನಸ್ಸಿಗಿಂತ ಶ್ರೇಷ್ಠ ಯಾವುದು? ಬುದ್ಧಿಗಿಂತ ಶ್ರೇಷ್ಠ ಆತ್ಮ ಅಂತ ನಾವು ತಿಳಿಯುವಂಥದ್ದು. ಇದನ್ನು ಇಲ್ಲಿ ಈ ರೀತಿಯಾಗಿ ಕುದುರೆಗೆ ಹೋಲಿಸಲಾಗ್ತದೆ. ಇಂದ್ರಿಯಗಳನ್ನು ಕುದುರೆಗೆ ಹೋಲಿಸಲಾಗ್ತದೆ. ಮನಸ್ಸನ್ನು ಹಗ್ಗವನ್ನು ಮನಸ್ಸಿಗೆ ಹೋಲಿಸಲಾಗ್ತದೆ. ಸಾರಥಿಯನ್ನು ಬುದ್ಧಿಗೆ ಹೋಲಿಸಲಾಗ್ತದೆ ಮತ್ತು ಆತ್ಮವನ್ನು ಪ್ರಯಾಣಿಕನಿಗೆ ಹೋಲಿಸಲಾಗ್ತದೆ. ಸೊ ಇಲ್ಲಿ ನಮ್ಮ ಇಂದ್ರಿಯಗಳನ್ನು ನಾವು ಕಂಟ್ರೋಲಲ್ಲಿ ಇಟ್ರೆ ಮನಸ್ಸು ಕಂಟ್ರೋಲಲ್ಲಿ ಇರುತ್ತೆ, ಬುದ್ಧಿ ಚುರುಕಾಗುತ್ತೆ, ಆತ್ಮನ ನಿಜವಾದ ಒಂದು ಸ್ಥಾನ ಏನಿದೆ, ಆ ಒಂದು ಭಗವಂತನ ಸೇವೆ ಮಾಡುವಂಥದ್ದು, ಇದು ನಾವು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅಧ್ಯಾಯದ ಸಾರಾಂಶ: ವೈರಾಗ್ಯ ಅಥವಾ ಕ್ರಿಯೆ 1-2 ಶ್ಲೋಕದಲ್ಲಿ ನೋಡ್ಬೋದು. ಏಕಂ ವದ, ಕಾಡಿಗೆ ಹೋಗಿ ಧ್ಯಾನ ಮಾಡ್ಬೇಕಾ ಅಥವಾ ಯುದ್ಧ ಮಾಡ್ಬೇಕಾ ಅಂತ ಕೇಳ್ತಾನೆ ಅರ್ಜುನ. ನಿಷ್ಕಾಮ ಕರ್ಮಯೋಗ, ಜ್ಞಾನಯೋಗ, ಇದನ್ನು ನಾವು ಮುಂದಿನ ಅಧ್ಯಾಯಗಳಲ್ಲಿ ಇನ್ನೂ ವಿವರವಾಗಿ ತಿಳಿಯಲಿದ್ದೇವೆ. 3-9 ಶ್ಲೋಕದಲ್ಲಿ ನಿಯತಾಂ ಕುರು ಕರ್ಮಕಾಂಡದಿಂದ ಕರ್ಮಯೋಗ, 10-16 ಶ್ಲೋಕದಲ್ಲಿ
ಪ್ರವರ್ತಿತಂ ಚಕ್ರಂ ಉದಾಹರಣೆಯಿಂದ ಹೇಳಿ. ಯದ್ಯದಾಚರತಿ ಶ್ರೇಷ್ಠ. ಲೀಡರ್ ಆದವರು, ನಾಯಕನಾದವನು ಹೇಗಿರಬೇಕು? 17ರಿಂದ 35ನೇ ಶ್ಲೋಕದಲ್ಲಿ ನೋಡ್ಬೋದು. ಶ್ರೇಷ್ಠ ಶತ್ರು 36ರಿಂದ 43ನೇ ಶ್ಲೋಕದಲ್ಲಿ. ಇಹ ವೈರಿಣಂ ಅಂದ್ರೆ ಕಾಮವು ನಮ್ಮ ದೊಡ್ಡ ಶತ್ರುವಾಗಿರ್ತದೆ. ಇಂದ್ರಿಯಗಳನ್ನು ನಿಗ್ರಹಿಸಲಿಲ್ಲ ಅಂತ ಹೇಳಿದ್ರೆ ಇಂದ್ರಿಯಗಳು, ಮನಸ್ಸುಗಳು ಹೇಳಿದಂಗೆ ಕೇಳ್ತದೆ. ಮನಸ್ಸು ಹೇಳಿದಾಗೆ ಕೇಳಿದ್ರೆ ಏನಾಗ್ತದೆ? ಅಲ್ಲಿ ಎಲ್ಲವೂ ನಾಶವಾಗ್ತದೆ. ಬುದ್ಧಿ ಹೇಳಿದಾಗೆ ನಾವು ಕೇಳಬೇಕು. ಹಾಗೆ ನಾವು ಕೇಳ್ಬೇಕಂತ ಹೇಳಿದ್ರೆ ನಾವು ಕೃಷ್ಣನ ಸೇವೆಯಲ್ಲಿ ತೊಡಗಿಸಿಕೊಳ್ಬೇಕು. ನಮ್ಮ ಇಂದ್ರಿಯಗಳು ಕೃಷ್ಣನ ಸೇವೆಯಲ್ಲಿ ತೊಡಗಿಸಿಕೊಂಡಾಗ ನಮಗೆ ಇಂದ್ರಿಯಗಳು ಮತ್ತು ಮನಸ್ಸು, ಬುದ್ಧಿ ಎಲ್ಲವೂ ಕೂಡ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಈಗ ಏನಾಗಿದೆ? ನಾವು ಮನಸ್ಸು ಹೇಳಿದಾಗೆ ಕೇಳ್ತೇವೆ. ಅದರ ಬಗ್ಗೆ ನಾವು ಮುಂದಿನ ಅಧ್ಯಾಯಗಳಲ್ಲಿ ಇನ್ನಷ್ಟು ವಿವರವಾಗಿ ತಿಳಿದಿದ್ದೇವೆ. ಇವತ್ತಿನ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿದ್ದಲ್ಲಿ ಹ್ಯಾಂಡ್ ರೈಸ್ ಮಾಡಿ ಕೇಳ್ಬೋದು, ಚಾಟಲ್ಲಿ ಕೂಡ ಹಾಕ್ಬೋದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ.